ಎಲ್ರಿಗೂ. ನೆಕ್ಸ್ಟ್ ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಧನ್ಯವಾದ. ನಿಮ್ಗೆ ಇದು ಹಾಕಿದ್ದೇನೆ, ನಿಮ್ಗೆ ಹೋಸ್ಟ್ ಮಾಡ್ತೇನೆ. ಎಲ್ಲಿದ್ದೀರಾ ನೀವು? ಒಂದ್ ನಿಮಿಷ. ಹಾ ಸರಿ ಸರಿ ಮಾತಾಜಿ, ಮಾಡಿದ್ದೇನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಮ್ಗೆ ಕೃಷ್ಣ ದೇವೋತ್ತಮ ಪರಮ ಪುರುಷ ಈ ಪುಸ್ತಕವನ್ನು ಓದಲು ಅನುವು ಮಾಡಿಕೊಟ್ಟಂತಹ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಕುಲಾಯ್ ಇಲ್ಲಿಯ ಅಧ್ಯಕ್ಷರಿಗೆ ಆದ ರಾಮನಿತ್ಯದ ಪ್ರಭುಜಿಗೆ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೂ ಇಸ್ಕಾನ್ ಫೌಂಡರ್ ಕೆ ಸಿ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದ್ ಇವರಿಗೂ ಕೂಡ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ನನ್ನ ಎಲ್ಲಾ ಗುರು ವೃಂದದವರಿಗೂ ಕೂಡ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ನನ್ನ ತರಗತಿಗೆ ಬಂದಂತಹ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಇಂದಿನ ತರಗತಿಯನ್ನು ಪ್ರಾರಂಭಿಸುವ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಾಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದ ಕಮಲಂ ಶ್ರೀ ಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಂ ಸಹಗಣ ಲಲಿತ ಶ್ರೀ ವಿಶಾಖಾನ್ವಿತಂ ಶ. ಹೇ ಕೃಷ್ಣ ಕರುಣಾ ಸಿಂಧು ದೀನ ಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗೇ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೆ. ವಾಂಚ ಕಲ್ಪತರುವಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನಿ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಅಧ್ಯಾಯ 89 ಶ್ರೀಕೃಷ್ಣನ ಲೀಲೆಗಳ ಸಂಗ್ರಹ ವರ್ಣನೆ. ಅದರಲ್ಲಿ ನಿನ್ನೆ ಸಾಮಾನ್ಯವಾಗಿ ಕೋಗಿಲೆಯ ರಾತ್ರಿಯ ಕೊನೆಯಲ್ಲಿ ಅಥವಾ ಬೆಳಗಿನ ಜಾವದಲ್ಲಿ ಹಾಡುವಂಥದ್ದು. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಕೃಷ್ಣ ಹೇಳಿಲ್ಲ ಇವತ್ತು. ಓ ಸಾರಿ, ಧನ್ಯವಾದಗಳು. ಕೃಷ್ಣ 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 ಹೇ ಕೃಷ್ಣ 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 ಹೇ. ಕೃಷ್ಣ 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 ಹೇ. ಕೃಷ್ಣ 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 ಹೇ. ಕೃಷ್ಣ 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 ರಕ್ಷಾ ಮಾಂ. ಕೃಷ್ಣ 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 ರಕ್ಷಾ ಮಾಂ. ಕೃಷ್ಣ 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 ಪಾಹಿ ಮಾಂ. ಕೃಷ್ಣ 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 ಪಾಹಿ ಮಾಂ. ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷಾ ಮಾಂ. ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷಾ ಮಾಂ. ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಹಿ ಮಾಂ. ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಹಿ ಮಾಂ. ರಾಮ ರಾಘವ ರಕ್ಷಾ ಮಾಂ. 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 ಕೃಷ್ಣ ಕೇಶವ ಪಾಹಿ ಮಾಂ.
ರಾಮ ರಾಘವ ರಕ್ಷ ಮಾಂ, ಕೃಷ್ಣ ಕೇಶವ ಪಾಹಿ ಮಾಂ. ರಾಮ ರಾಘವ ರಕ್ಷ ಮಾಂ, ಕೃಷ್ಣ ಕೇಶವ ಪಾಹಿ ಮಾಂ. ಹರೇ ಕೃಷ್ಣ. ಸಾಮಾನ್ಯವಾಗಿ ಕೋಗಿಲೆ ರಾತ್ರಿಯ ಕೊನೆಯಲ್ಲಿ ಮತ್ತೆ ಏನಾಯ್ತು? ಕೋಗಿಲೆ ರಾತ್ರಿಯ ಕೊನೆಯಲ್ಲಿ ಮತ್ತೆ ಬೆಳಗಿನ ಜಾವದಲ್ಲಿ ಅದು ಹಾಡ್ತದೆ. ರಾತ್ರಿಯ ಅಂತ್ಯದಲ್ಲಿ ರಾಣಿಯರು ಅದರ ಗಾನವನ್ನು ಕೇಳಿದಾಗ ಅವ್ರು ಹೇಳ್ತಾರೆ, ಪ್ರಿಯ ಕೋಗಿಲೆಯೇ, ನಿನ್ನ ಸ್ವರ ಎಷ್ಟು ಇಂಪಾಗಿದೆ. ನಿನ್ನ ಈ ಮಧುರ ಗಾನವನ್ನು ನೀನು ಪ್ರಾರಂಭಿಸುತ್ತಲೇ ನಮಗೆ ಶ್ಯಾಮಸುಂದರನ ಆ ನೆನಪು ಬರ್ತದೆ. ಈಗ ನಿನ್ನ ಧ್ವನಿ ಆ ಶ್ಯಾಮಸುಂದರನ ಧ್ವನಿಯಂತೆ ಇದೆ ಅಂತ ಹೇಳ್ತಾರೆ. ನಿನ್ನ ಈ ಧ್ವನಿಯಲ್ಲಿ ಅಮೃತ ತುಂಬಿದೆ ಅಂತ ನಾವು ಒಪ್ಪಿಕೊಳ್ಬೇಕು. ಯಾಕಂದ್ರೆ ಎಷ್ಟು ಚೈತನ್ಯದಾಯಕ ಎಂದರೆ ಪ್ರಿಯ ಗೆಳೆಯನ ವಿರಹ ವೇದನೆಯಿಂದ ಸಾವಿನ ಅಂಚಿನಲ್ಲಿರುವವರು ಮತ್ತೆ ಕೂಡ ಬದುಕಬಲ್ಲರು ಅಂತ ಅಷ್ಟು ಇಂಪಾಗಿದೆ ಕೋಗಿಲೆ ಹೇಳುದು. ಆದ್ರಿಂದ ನಾವು ನಿನಗೆ ಕೃತಜ್ಞರಾಗಿದ್ದೇವೆ. ನಿನ್ನನ್ನು ನಾವು ಹೇಗೆ ಸ್ವಾಗತಿಸಬೇಕು ಅಥವಾ ನಿನಗಾಗಿ ನಾವು ಏನನ್ನು ಮಾಡಬೇಕು ಎನ್ನುವುದನ್ನು ದಯವಿಟ್ಟು ತಿಳಿಸು ಅಂತೇಳಿ ರಾಣಿಯರು ಹೇಳ್ತಾರೆ. ಮತ್ತೆ ರಾಣಿಯರು ಪುನಃ ಹೇಳ್ತಾರೆ, ಪರ್ವತಕ್ಕೆ ಹೀಗೆ ಹೇಳ್ತಾರೆ, ಪ್ರಿಯ ಪರ್ವತವೇ, ನೀನು ಬಹು ಉದಾರಿ. ನಿನ್ನ ಆ ಗುರುತ್ವಾಕರ್ಷಣೆ ಅದರಿಂದ ಮಾತ್ರ ನೀ ಭೂಮಿಯ ಮೇಲಿನ ಹೊದಿಕೆಯನ್ನು ರಕ್ಷಿಸಲಿಕ್ಕೆ ಸಾಧ್ಯವಾಗಿದೆ. ನೀನು ನಿನ್ನ ಕರ್ತವ್ಯವನ್ನು ಬಹುನಿಷ್ಠೆಯಿಂದ ಪಾಲಿಸ್ತಾ ಇದ್ದೀಯಾ. ಹೇಗೆ ಚಲಿಸಬೇಕೆಂದು ನಿನಗೆ ತಿಳಿಯದು. ಆ ರೀತಿ ನೀನು ಭೂಮಿಯ ಸೇವೆಯನ್ನು ನಿಷ್ಠೆಯಿಂದ ಪಾಲಿಸ್ತಾ ಇದ್ದೀಯ. ನಿನ್ನ ಕರ್ತವ್ಯ ಪರ್ವತ, ನಿನ್ನ ಕರ್ತವ್ಯವನ್ನು ನೀನು ನಿಷ್ಠೆಯಿಂದ ಪಾಲಿಸ್ತಾ ಇದ್ದೀಯಾ ಅಂತ. ಅದರಿಂದ ನಿನಗೆ ಹೇಗೆ ಚಲಿಸ್ಬೇಕು ಅಂತೇಳಿ ಗೊತ್ತಿಲ್ಲ. ಏನನ್ನು ನೀನು ಎಷ್ಟು ಗಂಭೀರವಾಗಿದೆ ಇರುವುದರಿಂದ ನೀನ್ ಗಂಭೀರವಾಗಿ ಇರುವುದರಿಂದ ನಿನಗೆ ಅತಿತ್ತ ಹೋಗ್ಲಿಕ್ಕೆ ಕೂಡ ಆಗೋದಿಲ್ಲ, ಏನನ್ನು ಹೇಳಲಿಕ್ಕೆ ಕೂಡ ಆಗೋದಿಲ್ಲ. ನೀನು ಸದಾ ಯಾವುದೋ ಒಂದು ಬಹು ಗಂಭೀರವಾದ ಆ ಮುಖ್ಯ ವಿಷಯವನ್ನು ಕುರಿತು ಯೋಚಿಸ್ತಾ ಇರ್ಬೋದು. ನೀನು ಏನು ಯೋಚನೆ ಮಾಡ್ತಿದ್ದೆ ಎಂದು ನಾವು ಊಹಿಸಬಲ್ಲೆವು ಅಷ್ಟೇ. ಶ್ಯಾಮ ಸುಂದರನ ಆ ಚರಣ ಕಮಲಗಳನ್ನು ಮತ್ತೆ ನಮ್ಮ ಆ ಉನ್ನತ ಸ್ತನಗಳ ಮೇಲೆ ಇರಿಸಿಕೊಳ್ಳಬೇಕೆಂದು ನಾವು ಬಯಸುವಂತೆ ನೀವು ಕೂಡ ಅವುಗಳನ್ನು ನಿನ್ನ ಉನ್ನತ ಶಿಖರಗಳ ಮೇಲೆ ಇರಿಸಿಕೊಳ್ಳಬೇಕೆಂದು ನೀನು ಯೋಚಿಸ್ತಿದ್ದೀಯಾ ಎಂದು ನಮ್ಗೆ ಅದು ಆ ರೀತಿ ನೀನು ಯೋಚಿಸ್ತಿದ್ದೀಯಾ ಅಂತ ಹೇಳಿ ನಮ್ಗೆ ಇಲ್ಲಿ ಖಂಡಿತವಾಗಿ ಗೊತ್ತಿದೆ ಅಂತ ಹೇಳ್ತಾರೆ. ಹಾಗೆ ಮತ್ತೆ ಮುಂದುವರಿದವರು, ಪ್ರಿಯ ಬತ್ತಿದ ನದಿಗಳೇ, ಅಂದ್ರೆ ನದಿ ಆರಿ ಹೋಗಿ ಇದು ನೀರಿಲ್ಲ, ಈಗ ಬೇಸಿಗೆ ಆದ್ರಿಂದ ನದಿ ಪಾತ್ರಗಳೆಲ್ಲ ಒಣಗಿದೆ, ನಿಮ್ಮಲ್ಲಿ ನೀರು ಇಲ್ಲ ಅಂತೇಳಿ ನಮ್ಗೆ ಗೊತ್ತಿದೆ. ನಿಮ್ಮ ನೀರೆಲ್ಲ ಬತ್ತಿ ಹೋಗಿರುವುದರಿಂದ ನಿಮಗೆ ಅರಳುತ್ತಿರುವ ಕಮಲದ ಹೂವಿನ ಅಲಂಕಾರ ಇಲ್ಲ. ಈ ಗಳಿಗೆಯಲ್ಲಿ ನೀವು ತುಂಬಾ ಕೃಶರಾಗಿ ಇದ್ದಾಗೆ ಕಾಣ್ತೀರಾ. ನಿಮ್ಮ ಸ್ಥಿತಿ ನಮ್ಮ ಸ್ಥಿತಿಯಂತೆ ಆಗಿದೆ ಅಂತೇಳಿ, ರಾಣಿಯರ ಸ್ಥಿತಿ ಹೇಗಿದೆ ಹಾಗೆ ಆಗಿದೆ ಎಂದು ನಾವು ಇದನ್ನು ತಿಳಿತೇವೆ. ಶ್ಯಾಮ ಸುಂದರನ ವಿರಹದಿಂದ ನಾವು ಎಲ್ಲವನ್ನು ಕಳೆದುಕೊಂಡಿದ್ದೇವೆ. ಅವನ ಸವಿ ಮಾತುಗಳನ್ನು ನಾವು ಕೇಳುತ್ತಿಲ್ಲ, ನಮ್ಮ ಹೃದಯಗಳು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ, ನಾವು ತುಂಬಾ ಕೃಶರಾಗ್ತಾ ಇದ್ದೇವೆ. ನೀವು ಕೂಡ ನಮ್ಮಂತೆ ಇದ್ದೀರಾ ಎಂದು ನಾವು ಭಾವಿಸ್ತೇವೆ ಅಂತ ಹೇಳ್ತಾರೆ. ನಿಮ್ಮ ಪತಿಯಾದ ಸಾಗರನಿಂದ ಮೇಘಗಳ ಮೂಲಕ ನಿಮ್ಗೆ ನೀರು ಬರುತ್ತಿಲ್ಲ, ಆದುದರಿಂದ ನೀವು ಕೃಶವಾಗಿ ಇದ್ದೀರಾ. ರಾಣಿಯರು ಕೊಟ್ಟ ಈ ಉಪಮಾನ ಅದು ಬಹು ಉಚಿತವಾಗಿ ಬಂತು. ಮೋಡಗಳ ಮೂಲಕ ಸಾಗರವು ನೀರನ್ನು ತಂದು ಕೊಡದಿದ್ರೆ ನದಿಯ ಪಾತ್ರಗಳು ಒಣಗುತ್ತವೆ. ಸಾಗರವು ನದಿಯ ಪತಿ, ಆದ್ರಿಂದ ಅವಳ ಪಾಲನೆ ಅವನ ಕರ್ತವ್ಯ ಅಂತೇಳಿ ಭಾವಿಸ್ತಾರೆ. ಪತಿಯು ಸ್ತ್ರೀಗೆ ಜೀವನದ ಅಗತ್ಯಗಳನ್ನು ತಂದು ಕೊಡದಿದ್ರೆ ಅವಳು ಬತ್ತಿದ ನದಿಯಂತೆ ಒಣಗಿ ಹೋಗ್ತಾಳೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ಸುಧಾ ಮಾತಾಜಿ. ಓದಿಸಿ ಮಾತಾಜಿ. ಅಂಬಿಕಾ ಮಾತಾಜಿ ಓದಿ. ಅಂಬಿಕಾ ಮಾತಾಜಿ. ಹರೇ ಕೃಷ್ಣ. ಎಲ್ಲಿಂದ ಮಾತಾಜಿ? ಒಬ್ಬ ರಾಣಿಯು ಹಂಸವೊಂದಕ್ಕೆ ಹೀಗೆ ಹೇಳಿದಳು, ಪ್ರಿಯ ಹಂಸವೇ, ದಯೆಯಿಟ್ಟು ಇಲ್ಲಿಗೆ ಬಾ, ನಿನಗೆ ಸ್ವಾಗತ. ಇಲ್ಲಿ ಕುಳಿತು ಸ್ವಲ್ಪ ಹಾಲನ್ನು ಸೇವಿಸು. ಪ್ರಿಯ ಹಂಸವೇ, ಶ್ಯಾಮಸುಂದರನಿಂದ ಸಂದೇಶವನ್ನು
ತಂದಿರುವೆಯಾ? ನೀನು ಅವನ ದೂತನೆಂದು ಭಾವಿಸುತ್ತೇನೆ. ಅಂತಹ ಸುದ್ದಿಯೇನಾದರೂ ಇದ್ದರೆ ದಯವಿಟ್ಟು ನನಗೆ ಹೇಳು. ನಮ್ಮ ಶ್ಯಾಮಸುಂದರನಿಗೆ ಯಾವಾಗಲೂ ಸ್ವತಂತ್ರ ಮನೋಧರ್ಮ, ಅವನು ಯಾರ ನಿಯಂತ್ರಣಕ್ಕೂ ಸಿಕ್ಕುವುದಿಲ್ಲ. ಅವನನ್ನು ನಿಯಂತ್ರಿಸಲು ನಾವೆಲ್ಲ ವಿಫಲರಾಗಿದ್ದೇವೆ. ಆದುದರಿಂದ ನಿನ್ನನ್ನು ಈ ಪ್ರಶ್ನೆಯನ್ನು ಕೇಳುತ್ತಿದ್ದೇವೆ. ಅವನು ಸುಖವಾಗಿದ್ದಾನೆಯೇ? ಶ್ಯಾಮಸುಂದರನು ಬಹಳ ಚಂಚಲನು. ಅವನ ಸ್ನೇಹವು ಯಾವಾಗಲೂ ಅಲ್ಪಕಾಲದ್ದು. ಸ್ವಲ್ಪ ಕ್ಷೋಭೆಯಾದರೂ ಅದು ಒಡೆದು ಹೋಗುತ್ತದೆ. ಅವನು ಏಕೆ ನಿಷ್ಕರುಣಿ ಎನ್ನುವುದು ದಯವಿಟ್ಟು ನನಗೆ ಹೇಳುವೆಯಾ? ಹಿಂದೆ ಅವನು ನಾನೊಬ್ಬಳೇ ಅವನ ಅತ್ಯಂತ ಪ್ರೀತಿಯ ಪತ್ನಿ ಎಂದು ಹೇಳಿದ್ದನು. ಅವನಿಗೆ ಆ ಆಶ್ವಾಸನೆಯ ನೆನಪಿದೆಯೇ? ಅದು ಹೇಗಾದರೂ ಇರಲಿ, ನಿನಗೆ ಸ್ವಾಗತ. ದಯವಿಟ್ಟು ಕುಳಿತುಕೋ. ನಾನು ಶ್ಯಾಮಸುಂದರನ ಬಳಿಗೆ ಹೋಗಬೇಕೆಂಬ ನಿನ್ನ ಪ್ರಾರ್ಥನೆಯನ್ನು ಒಪ್ಪಿಕೊಳ್ಳಲಾರೆನು. ಅವನು ನನ್ನನ್ನು ಲಕ್ಷ್ಯ ಮಾಡದಿರುವಾಗ ನಾನೇಕೆ ಅವನಿಗೆ ಹುಚ್ಚಾಗಬೇಕು? ಒಂದು ಬಡ ಹೃದಯದ ಆತ್ಮದ ದೂತನಾಗಿ ನೀನು ಬಂದಿದ್ದೀಯೆ ಎಂದು ಹೇಳಲು ನನಗೆ ವಿಷಾದವಾಗುತ್ತದೆ. ನಾನು ಅವನ ಬಳಿಗೆ ಹೋಗಬೇಕೆಂದು ನೀನು ಹೇಳುತ್ತಿದ್ದೀಯೆ, ಆದರೆ ನಾನು ಹೋಗುವುದಿಲ್ಲ. ವಿನೆಂದೆ ಅವನು ನನ್ನ ಬಳಿಗೆ ಬರುವ ಮಾತನ್ನು ಹೇಳುತ್ತಿದ್ದೀಯೆ. ಆಗಲಿ, ಅವನನ್ನು ಇಲ್ಲಿಗೆ ಕರೆದುಕೊಂಡು ಬಾ. ಆದರೆ ಅವನಿಗೆ ಅತ್ಯಂತ ಪ್ರಿಯಳಾದ ಸಿರಿದೇವಿಯನ್ನು ಅವನೊಡನೆ ಕರೆತರಬೇಡ. ಸಿರಿದೇವಿಯನ್ನು ಅವನು ಒಂದು ಕ್ಷಣವೂ ಬಿಟ್ಟಿರಲಾರ ಎಂದು ನಿನ್ನ ಯೋಚನೆಯೇ? ಲಕ್ಷ್ಮಿಯಿಲ್ಲದೆ ಅವನು ಇಲ್ಲಿಗೆ ಬರಲು ಸಾಧ್ಯವಿಲ್ಲವೇ? ಅವನ ನಡತೆಯಿಂದ ನನಗೆ ಬಹು ಅಸಮಾಧಾನವಾಗಿದೆ. ಲಕ್ಷ್ಮಿಯಿಲ್ಲದೆ ಶ್ಯಾಮಸುಂದರನು ಸಂತೋಷವಾಗಿರಲಾರ ಎಂದು ಅರ್ಥವೇ ಬೇರೆ. ಯಾವ ಪತ್ನಿಯೊಂದಿಗೂ ಅವನು ಸಂತೋಷವಾಗಿರಲಾರನೇ? ಅವನಲ್ಲಿ ಸಿರಿದೇವಿಗೆ ಪ್ರೇಮ ಸಾಗರವೇ ಇದೆ. ನಮ್ಮನ್ನು ಅವಳೊಡನೆ ಹೋಲಿಸಲು ಸಾಧ್ಯವಿಲ್ಲ ಎಂದು ಅರ್ಥವೇ? ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಡಾಕ್ಟರ್ ಕೃಷ್ಣಮೂರ್ತಿ ಪ್ರಭುಜಿ ಓದಿ. ಡಾಕ್ಟರ್ ಕೃಷ್ಣಮೂರ್ತಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ ಓದ್ತೇನೆ. ಕೃಷ್ಣನ ಪತ್ನಿಯರೆಲ್ಲ ಸದಾ ಅವನ ಯೋಚನೆಯಲ್ಲಿ ಮುಳುಗಿದ್ದರು. ಅವನಿಗೆ ಯೋಗೇಶ್ವರ ಎಂದು ಹೆಸರು. ದ್ವಾರಕೆಯಲ್ಲಿ ಕೃಷ್ಣನ ಪತ್ನಿಯರೆಲ್ಲ ಯೋಗೇಶ್ವರನನ್ನು ತಮ್ಮ ಹೃದಯಗಳಲ್ಲಿ ಇಟ್ಟುಕೊಂಡಿದ್ದರು. ಎಲ್ಲ ಯೋಗ ಶಕ್ತಿಯ ಒಡೆಯನಾಗುವುದಕ್ಕಿಂತ ಪರಮ ಯೋಗೇಶ್ವರನಾದ ಕೃಷ್ಣನನ್ನು ಹೃದಯದಲ್ಲಿ ಇಟ್ಟುಕೊಳ್ಳುವುದು ಒಳ್ಳೆಯದು. ಈ ರೀತಿಯಲ್ಲಿ ಮನುಷ್ಯನ ಬದುಕು ಪರಿಪೂರ್ಣವಾಗಬಲ್ಲದು. ಅವನು ಸುಲಭವಾಗಿ ಭಗವಂತನ ರಾಜ್ಯಕ್ಕೆ ಹೋಗಬಹುದು. ಕೃಷ್ಣನೊಡನೆ ದ್ವಾರಕೆಯಲ್ಲಿ ವಾಸಿಸುತ್ತಿದ್ದ ಅವನ ಪತ್ನಿಯರೆಲ್ಲ ಅವರ ಹಿಂದಿನ ಜನ್ಮಗಳಲ್ಲಿ ಕೃಷ್ಣನೊಡನೆ ದಾಂಪತ್ಯ ಪ್ರೇಮ ಸಂಬಂಧವನ್ನು ಬೆಳೆಸಲು ತುಂಬಾ ಕಾತರರಾಗಿದ್ದ ಶ್ರೇಷ್ಠ ಭಕ್ತರು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಆದುದರಿಂದ ಅವರಿಗೆ ಕೃಷ್ಣನ ಪತ್ನಿಯರಾಗಿ ಅವನೊಡನೆ ಸದಾ ಪ್ರೇಮದ ಸಂಬಂಧವನ್ನು ಸವಿಯಲು ಅವಕಾಶವು ಲಭ್ಯವಾಯಿತು. ಕಡೆಗೆ ಅವರೆಲ್ಲ ವೈಕುಂಠ ಲೋಕಗಳಿಗೆ ಹೋದರು. ದೇವೋತ್ತಮ ಪರಿಪೂರ್ಣ ಸತ್ಯ ಪರಮ ಪುರುಷನು ಎಂದೂ ನಿರಾಕಾರವಲ್ಲ. ವೈದಿಕ ಸಾಹಿತ್ಯವೆಲ್ಲ ಅವನ ಹಲವಾರು ವೈಯಕ್ತಿಕ ಚಟುವಟಿಕೆಗಳನ್ನು ಲೀಲೆಗಳನ್ನು ಹಾಡಿ ಹೊಗಳುತ್ತವೆ. ರಾಮಾಯಣದ ಪ್ರಭುವಿನ ಚಟುವಟಿಕೆಗಳನ್ನು ಮಾತ್ರ ವರ್ಣಿಸಿದೆ. ಆದರೆ ವೈದಿಕ ಸಾಹಿತ್ಯದಲ್ಲಿ ಅವನ ಮಹಿಮೆಯನ್ನು ಸ್ತುತಿಸಿದೆ ಎಂದು ವೇದಗಳಲ್ಲಿ ಹೇಳಿದೆ. ಸ್ತ್ರೀಯರಂತೆ ಮೃದು ಸ್ವಭಾವದವರು ಕೃಷ್ಣನ ದಿವ್ಯ ಲೀಲೆಗಳನ್ನು ಕೇಳಿದಾಗ
ಅವನಿಂದ ಆಕರ್ಷಿತರಾಗುತ್ತಾರೆ. ಆದ್ದರಿಂದ ಮೃದು ಹೃದಯಿಗಳಾದ ಸ್ತ್ರೀಯರು ಹಾಗೂ ಬಾಲೆಯರು ಕೃಷ್ಣ ಪ್ರಜ್ಞಾ ಆಂದೋಲನಕ್ಕೆ ಬಹು ಸುಲಭವಾಗಿ ಒಲಿಯುತ್ತಾರೆ. ಹೀಗೆ ಕೃಷ್ಣ ಪ್ರಜ್ಞೆಯ ಚಳವಳಿಗೆ ಆಕರ್ಷಿತನಾಗಿ ಇಂತಹ ಪ್ರಜ್ಞೆಯನ್ನು ಸದಾ ಉಳಿಸಿಕೊಳ್ಳಲು ಪ್ರಯತ್ನಿಸಿ ನಿಶ್ಚಯವಾಗಿಯೂ ಗೋಲೋಕ ವೃಂದಾವನದಲ್ಲಿ ಕೃಷ್ಣನ ಬಳಿ ಸಾರಿ ಪರಮ ಮುಕ್ತಿಯನ್ನು ಪಡೆಯುತ್ತಾನೆ. ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಂಡ ಮಾತ್ರದಿಂದಲೇ ಮನುಷ್ಯನು ಆಧ್ಯಾತ್ಮಿಕ ಲೋಕಕ್ಕೆ ಏರಬಹುದಾದರೆ ಕೃಷ್ಣನೊಡನೆ ತಾವೇ ಮಾತನಾಡಿ ಕಣ್ಣಾರೆ ಅವನನ್ನು ಕಾಣುವ ಭಾಗ್ಯವಿದ್ದ ಕೃಷ್ಣನ ರಾಣಿಯರು ಎಷ್ಟು ಆನಂದದಿಂದಿದ್ದರು ಎನ್ನುವುದನ್ನು ಊಹಿಸಿಕೊಳ್ಳಬಹುದು. ಕೃಷ್ಣನ ಪತ್ನಿಯರ ಸೌಭಾಗ್ಯವು ವರ್ಣನಾತೀತ. ಅವನಿಗೆ ಸ್ನಾನ ಮಾಡಿಸುವುದು, ಊಟ ಬಡಿಸುವುದು, ಅವನನ್ನು ಸಂತೋಷದಿಂದ ಸೇವಿಸುವುದು, ಹೀಗೆ ಹಲವು ಅಲೌಕಿಕ ಸೇವೆಗಳನ್ನು ತಾವೇ ಸಲ್ಲಿಸಿ ಅವರು ಅವನನ್ನು ನೋಡಿಕೊಳ್ಳುತ್ತಿದ್ದರು. ದ್ವಾರಕೆಯಲ್ಲಿ ರಾಣಿಯರ ಸೇವೆಯೊಂದಿಗೆ ಯಾರ ತಪಸ್ಸನ್ನು ಹೋಲಿಸಲು ಸಾಧ್ಯವಿಲ್ಲ. ಧನ್ಯವಾದಗಳು ಪ್ರಭುಜಿ. ಗಾಯತ್ರಿ ಮಾತಾಜಿ ಓದಿ. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ತೀನಿ ಮಾತಾಜಿ. ಆತ್ಮ ಸಾಕ್ಷಾತ್ಕಾರಕ್ಕಾಗಿ ದ್ವಾರಕೆಯಲ್ಲಿ ರಾಣಿಯರು ತೋರಿದ ವೈರಾಗ್ಯ ಮತ್ತು ಆಚರಿಸಿದ ತಪಸ್ಸುಗಳನ್ನು ಬೇರೆ ಯಾವುದಕ್ಕೂ ಹೋಲಿಸಲು ಸಾಧ್ಯವಿಲ್ಲ. ಆತ್ಮ ಸಾಕ್ಷಾತ್ಕಾರದ ಗುರಿಯು ಒಂದೇ, ಕೃಷ್ಣ. ಆದುದರಿಂದ ರಾಣಿಯರು ಕೃಷ್ಣನೊಡನೆ ನಡೆದುಕೊಳ್ಳುವ ರೀತಿ ಗಂಡ ಹೆಂಡಿರ ನಡುವಿನ ಸಾಮಾನ್ಯ ರೀತಿಯಾಗಿ ಕಾಣಬಹುದಾದರೂ ಮುಖ್ಯವಾಗಿ ಗಮನಿಸಬೇಕಾದದ್ದು ಕನಸಿನಲ್ಲಿ ರಾಣಿಯರ ಅನುರಾಗ, ವೈರಾಗ್ಯ ಮತ್ತು ತಪಸ್ಸುಗಳ ಇಡೀ ಪ್ರಕ್ರಿಯೆಯ ಉದ್ದೇಶವು ಮನುಷ್ಯನಿಗೆ ಭೌತಿಕ ಜಗತ್ತಿನಲ್ಲಿರುವ ಮೋಹವನ್ನು ಕೊನೆಗಾಣಿಸಿ ದೇವೋತ್ತಮ ಪರಮಪುರುಷನಾದ ಕೃಷ್ಣನಲ್ಲಿ ಆಸಕ್ತಿಯನ್ನು ಹೆಚ್ಚಿಸುವುದು. ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಮುಂದುವರಿಯುತ್ತಿರುವ ಎಲ್ಲರಿಗೂ ಕೃಷ್ಣನೇ ಆಶ್ರಯ. ಅಷ್ಟು ಬುದ್ಧಿ ಇಲ್ಲದವರಿಗೆ ಪರಮಪ್ರಭುವು ನಿರಾಕಾರನಲ್ಲ ಎಂದು ತೋರಿಸಿಕೊಡಲು ಕೃಷ್ಣನು ಆದರ್ಶ ಗೃಹಸ್ಥನಾಗಿ ಪತ್ನಿಯರೊಡನೆ ವಾಸ ಮಾಡಿ ವೈದಿಕ ವಿಧಿಗಳನ್ನು ಆಚರಿಸಿದನು. ಸಾಮಾನ್ಯ ಬದ್ಧಾತ್ಮರಂತೆ ಕೃಷ್ಣನು ಹೆಂಡತಿ ಮಕ್ಕಳೊಡನೆ ಶ್ರೀಮಂತಿಕೆಯಲ್ಲಿ ವಾಸಿಸಿದನು. ವಾಸ್ತವವಾಗಿ ಬದ್ಧವಾಗಿರುವ ಆತ್ಮಗಳಿಗೆ ಕೃಷ್ಣನು ಕೇಂದ್ರವಾಗಿದ್ದರೆ ಕೌಟುಂಬಿಕ ಜೀವನದ ವೃತ್ತವನ್ನು ಮನುಷ್ಯನು ಪ್ರವೇಶಿಸಬಹುದು ಎನ್ನುವುದನ್ನು ತೋರಿಸಿಕೊಡುವುದೇ ಇದರ ಉದ್ದೇಶ. ಉದಾಹರಣೆಗೆ ಯದುವಂಶದವರು ಕೃಷ್ಣನ ಕುಟುಂಬದಲ್ಲಿ ವಾಸ ಮಾಡುತ್ತಿದ್ದರು. ಕೃಷ್ಣನೇ ಅವರ ಎಲ್ಲ ಚಟುವಟಿಕೆಗಳ ಕೇಂದ್ರವಾಗಿದ್ದನು. ವೈರಾಗ್ಯವು ಕೃಷ್ಣನ ಭಕ್ತಿಯನ್ನು ಹೆಚ್ಚಿಸಿಕೊಳ್ಳುವಷ್ಟು ಮುಖ್ಯವಲ್ಲ. ಕೃಷ್ಣ ಪ್ರಜ್ಞೆಯ ಚಳುವಳಿಯ ಮುಖ್ಯ ಉದ್ದೇಶವೇ ಇದು. ಮನುಷ್ಯನು ಸನ್ಯಾಸಿಯೇ ಅಥವಾ ಗೃಹಸ್ಥನೇ ಎನ್ನುವುದು ಮುಖ್ಯವಲ್ಲ ಎನ್ನುವ ತತ್ವವನ್ನು ನಾವು ಉಪದೇಶಿಸುತ್ತಿದ್ದೇವೆ. ಕೃಷ್ಣನಲ್ಲಿ ತನ್ನ ಪ್ರೀತಿಯನ್ನು ಹೆಚ್ಚಿಸಿಕೊಳ್ಳಬೇಕು. ಆಗ ಮನುಷ್ಯನ ಜೀವನವು ಯಶಸ್ವಿಯಾಗುತ್ತದೆ. ಶ್ರೀಕೃಷ್ಣನ ಹೆಜ್ಜೆಗಳನ್ನು ಅನುಸರಿಸಿ ಮನುಷ್ಯನು ತನ್ನ ಕುಟುಂಬದವರೊಂದಿಗೆ ಅಥವಾ ಸಮಾಜದಲ್ಲಿ ಅಥವಾ ದೇಶದಲ್ಲಿ ವಾಸ ಮಾಡಬಹುದು. ಅವನ ಉದ್ದೇಶವು ಇಂದ್ರಿಯ ತೃಪ್ತಿಯಾಗಿರಬಾರದು. ಕೃಷ್ಣನಲ್ಲಿ ತನ್ನ ಪ್ರೀತಿಯನ್ನು ಬೆಳೆಸಿಕೊಂಡು ಕೃಷ್ಣನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು ಉದ್ದೇಶವಾಗಿರಬೇಕು. ಬದ್ಧ ಜೀವನದಿಂದ ಮುಕ್ತ ಜೀವನಕ್ಕೆ ಏರಲು 4 ತತ್ವಗಳಿವೆ. ಇವುಗಳನ್ನು ಭಾಷಿತವಾಗಿ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಎಂದು ಕರೆಯುತ್ತಾರೆ. ಕೃಷ್ಣನ ಕುಟುಂಬದವರ ಹೆಜ್ಜೆಗಳಲ್ಲಿಯೇ ಮನುಷ್ಯನು ಕುಟುಂಬ ಜೀವನವನ್ನು ನಡೆಸಿದರೆ ಕೃಷ್ಣನನ್ನು ಎಲ್ಲ ಚಟುವಟಿಕೆಗಳ ಕೇಂದ್ರವನ್ನಾಗಿ ಮಾಡಿಕೊಂಡು ಏಕಕಾಲದಲ್ಲಿ ಯಶಸ್ಸಿನ ಈ 4 ತತ್ವಗಳನ್ನು ಸಾಧಿಸಬಹುದು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಗೀತಾ ಎಂ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಸೌಂಡ್ ಕಮ್ಮಿ ಮಾಡು. ಕೃಷ್ಣನಿಗೆ 16,108 ಮಂದಿ ಪತ್ನಿಯರಿದ್ದರು ಎನ್ನುವುದು ನಮಗೆ ಗೊತ್ತು. ಇವರೆಲ್ಲರೂ ಉನ್ನತ ಮುಕ್ತ ಆತ್ಮಗಳು. ಅವರಲ್ಲಿ ರುಕ್ಮಿಣಿಯು ಪ್ರಧಾನಳು. ರುಕ್ಮಿಣಿಯ ನಂತರ 7 ಮಂದಿ ಮುಖ್ಯ ಪತ್ನಿಯರಿದ್ದರು. ಈ 8 ಮಂದಿ ಮುಖ್ಯ ರಾಣಿಯರ ಗಂಡು ಮಕ್ಕಳ ಹೆಸರುಗಳನ್ನು ಆಗಲೇ ಹೇಳಿದೆ. ಹೀಗೆ ಒಟ್ಟಿನಲ್ಲಿ ಕೃಷ್ಣನ ಮಕ್ಕಳ ಸಂಖ್ಯೆ 16,108 × 10. ಕೃಷ್ಣನಿಗೆ ಇಷ್ಟೊಂದು ಮಂದಿ ಪುತ್ರರಿದ್ದರು ಎಂದು ಆಶ್ಚರ್ಯ ಪಡಬೇಕಾಗಿಲ್ಲ. ಕೃಷ್ಣನು ದೇವೋತ್ತಮ ಪರಮಪುರುಷ ಮತ್ತು ಅವನ ಶಕ್ತಿಗಳಿಗೆ ಮಿತಿಯಿಲ್ಲ ಎನ್ನುವುದನ್ನು ನೆನಪಿಟ್ಟುಕೊಳ್ಳಬೇಕು. ಅವನು ಎಲ್ಲ ಜೀವಿಗಳನ್ನು ತನ್ನ ಮಕ್ಕಳೆಂದೇ ಕರೆಯುತ್ತಾನೆ. ಆದುದರಿಂದ ವಯುಕ್ತವಾಗಿ ಅವನಿಗೆ 16 ದಶಲಕ್ಷ ಗಂಡು ಮಕ್ಕಳಿದ್ದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಕೃಷ್ಣನ ಬಹು ಬಲಶಾಲಿ ಗಂಡು ಮಕ್ಕಳಲ್ಲಿ 18 ಮಂದಿ ಮಹಾರಥರು,
ಒಬ್ಬ ಮಹಾರಥನು ಏಕಾಕಿಯಾಗಿ ಸಾವಿರಾರು ಮಂದಿ ಸೈನಿಕರು, ಸಾರಥಿಗಳು, ಅಶ್ವಾರೋಹಿಗಳು ಮತ್ತು ಆನೆಗಳ ವಿರುದ್ಧ ಓಡಾಡಬಲ್ಲವನಾಗಿದ್ದ. ಈ 18 ಮಂದಿ ಬಹು ಖ್ಯಾತಿವಂತರಾಗಿದ್ದರು. ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲ ವೈದಿಕ ಸಾಹಿತ್ಯದಲ್ಲಿ ಇವರನ್ನು ವರ್ಣಿಸಿದೆ. 18 ಮಂದಿ ಮಹಾರಥರು ಇವರು: ಪ್ರದ್ಯುಮ್ನ, ಅನಿರುದ್ಧ, ದೀಪ್ತಿಮಾನ್, ಭಾನು, ಸಾಂಬ, ಮಧು, ಬೃಹದ್ಭಾನು, ಚಿತ್ರಭಾನು, ವ್ರಕ, ಅರುಣ, ಪುಷ್ಕರ, ವೇದ, ಬಾಹು, ಶ್ರುತದೇವ, ಸುನಂದನ, ಚಿತ್ರಬಾಹು, ವಿರೂಪ ಕವಿ ಮತ್ತು ನೃಗ್ರೋಧ. ಮಹಾರಥರಾದ ಕೃಷ್ಣನು ಈ 18 ಮಂದಿ ಮಕ್ಕಳಲ್ಲಿ ಪ್ರದ್ಯುಮ್ನನೇ ಶ್ರೇಷ್ಠನು ಎಂದು ಪರಿಗಣಿಸಲಾಗಿದೆ. ಪ್ರದ್ಯುಮ್ನನು ರುಕ್ಮಿಣಿ ರಾಣಿಯ ಮೊದಲನೇ ಮಗ. ಅವನಿಗೆ ತನ್ನ ಮಹಾನ್ ತಂದೆ ಕೃಷ್ಣನ ಗುಣಗಳೆಲ್ಲ ಬಂದಿದ್ದವು. ಅವನು ತನ್ನ ಸೋದರ ಮಾವ ರುಕ್ಮಿಯ ಮಗಳನ್ನು ಮದುವೆಯಾದನು. ಅನಿರುದ್ಧ ಈ ದಂಪತಿಗಳ ಮಗ. ಅನಿರುದ್ಧನು ಎಷ್ಟು ಬಲಶಾಲಿ ಎಂದರೆ ಅವನು 10,000 ಆನೆಗಳೊಡನೆ ಹೋರಾಡಬಲ್ಲವನಾಗಿದ್ದನು. ಅವನು ತನ್ನ ಅಜ್ಜಿ ರುಕ್ಮಿಣಿಯ ಸೋದರ ರುಕ್ಮಿಯ ಮೊಮ್ಮಗಳನ್ನು ಮದುವೆಯಾದನು. ಅವರಿಬ್ಬರು ಎಷ್ಟು ದೂರದ ಬಂಧುಗಳೆಂದರೆ ಇಂತಹ ಮದುವೆಗಳು ವಿರಳವಾಗಿರಲಿಲ್ಲ. ಅನಿರುದ್ಧನ ಮಗ ವಜ್ರ ಒಬ್ಬ ಬ್ರಾಹ್ಮಣನ ಶಾಪದಿಂದ ಇಡೀ ಯದುಕುಲವು ನಾಶವಾದಾಗ ವಜ್ರನು ಮಾತ್ರ ಉಳಿದುಕೊಂಡನು. ವಜ್ರನಿಗೆ ಪ್ರತಿಬಾಹು ಎನ್ನುವ ಒಬ್ಬನೇ ಮಗ. ಪ್ರತಿಬಾಹುವಿನ ಮಗ ಸುಬಾಹು. ಸುಬಾಹುವಿನ ಮಗ ಶಂತಸೇನ. ಅವನ ಮಗ ಶಾಂತಸೇನ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಗೀತಾ ಕೋಡಿಕಲ್ ಮಾತಾಜಿ ಓದಿ. ಗೀತಾ ಕೋಡಿಕಲ್ ಮಾತಾಜಿ. ಹರೇ ಕೃಷ್ಣ. ಯದು ವಂಶದವರಿಗೆಲ್ಲ ಬಹುಮಂದಿ ಮಕ್ಕಳು ಎಂದು ಶುಕ ಮುನಿಗಳು ಹೇಳುತ್ತಾರೆ. ಕೃಷ್ಣನಿಗೆ ಅನೇಕ ಮಂದಿ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಇದ್ದಂತೆ ಇಲ್ಲಿ ಹೆಸರಿಸಿದ ಪ್ರತಿಯೊಬ್ಬ ರಾಜನಿಗೂ ದೊಡ್ಡ ಕುಟುಂಬ. ಅವರೆಲ್ಲರಿಗೂ ಬಹುಮಂದಿ ಮಕ್ಕಳು ಮಾತ್ರವಲ್ಲ, ಎಲ್ಲರೂ ಅಸಾಧಾರಣ ಶ್ರೀಮಂತರು. ಅವರಲ್ಲಿ ಯಾರೂ ದುರ್ಬಲರಲ್ಲ, ಅಲ್ಪಾಯುಗಳಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಯದು ವಂಶದವರೆಲ್ಲ ಬ್ರಾಹ್ಮಣ ಸಂಸ್ಕೃತಿಯ ಭಕ್ತರು. ಬ್ರಾಹ್ಮಣ ಸಂಸ್ಕೃತಿಯನ್ನು ಉಳಿಸಿಕೊಂಡು ಯೋಗ್ಯ ಬ್ರಾಹ್ಮಣರನ್ನು ರಕ್ಷಿಸುವುದು ಕ್ಷತ್ರಿಯ ಅರಸರ ಕರ್ತವ್ಯ. ಈ ಎಲ್ಲ ಅರಸರು ಈ ಕರ್ತವ್ಯವನ್ನು ಸರಿಯಾಗಿ ಪಾಲಿಸಿದರು. ಯದುವಂಶದವರ ಸಂಖ್ಯೆ ಎಷ್ಟು ದೊಡ್ಡದೆಂದರೆ ಮನುಷ್ಯನಿಗೆ ಸಾವಿರಾರು ವರ್ಷ ಆಯುಸ್ಸು ಇದ್ದರೂ ಅವನ್ನೆಲ್ಲ ವರ್ಣಿಸುವುದು ಸಾಧ್ಯವಿಲ್ಲ. ಯದುವಂಶದ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸಲು 38 ಲಕ್ಷ ಮಂದಿ ಆಚಾರ್ಯರಿದ್ದರು ಎಂದು ತಮಗೆ ನಂಬಲು ಅರ್ಹವಾದ ಮೂಲಗಳಿಂದ ತಿಳಿದು ಬಂತೆಂದು ಶುಕಮುನಿಗಳು ಪರೀಕ್ಷಿತ್ ಮಹಾರಾಜನಿಗೆ ತಿಳಿಸಿದರು. ಮಕ್ಕಳಿಗೆ ಪಾಠ ಹೇಳಲು ಇಷ್ಟು ಮಂದಿ ಉಪಾಧ್ಯಾಯರ ಅಗತ್ಯವಿತ್ತು ಎಂದರೆ ಆ ಕುಟುಂಬದ ಸದಸ್ಯರ ಸಂಖ್ಯೆಯು ಎಷ್ಟು ದೊಡ್ಡದಿರಬೇಕು ಎಂದು ನಾವು ಊಹಿಸಬಹುದು. ಅವರ ಸೈನಿಕ ಬಲವೆಂದರೆ ಉಗ್ರಸೇನನೊಬ್ಬನ ಅಂಗರಕ್ಷಕ ಸಂಖ್ಯೆ 100ರ ಮುಂದೆ 24 ಸೊನ್ನೆಗಳನ್ನು ಹಾಕಿದಷ್ಟು. ಕೃಷ್ಣನು ಈ ಜಗತ್ತಿನಲ್ಲಿ ಕಾಣಿಸಿಕೊಳ್ಳುವ ಮೊದಲು ದೇವತೆಗಳು ಮತ್ತು ರಾಕ್ಷಸರ ನಡುವೆ ಅನೇಕ ಯುದ್ಧಗಳು ನಡೆದಿದ್ದವು. ಈ ಯುದ್ಧಗಳಲ್ಲಿ ಹಲವಾರು ರಾಕ್ಷಸರು ಸತ್ತಿದ್ದರು. ಅವರಿಗೆಲ್ಲ ಈ ಜಗತ್ತಿನಲ್ಲಿ ಉನ್ನತ ರಾಜ ಮನೆತನಗಳಲ್ಲಿ ಹುಟ್ಟುವ ಅವಕಾಶವನ್ನು ಕೊಡಲಾಗಿತ್ತು. ತಮ್ಮ ಉನ್ನತ ರಾಜ ಪದವಿಗಳಿಂದ ಅವರಿಗೆ ಅಹಂಕಾರ ಬಂದಿತ್ತು. ಪ್ರಜೆಗಳನ್ನು ಸಂಕಟಪಡಿಸುವುದೇ ಅವರ ಕೆಲಸವಾಯಿತು. ಈ ರಾಕ್ಷಸ ರಾಜರನ್ನು ನಾಶ ಮಾಡಲು ದ್ವಾಪರ ಯುಗದ ಕೊನೆಯಲ್ಲಿ ಕೃಷ್ಣನು ಈ ಲೋಕದಲ್ಲಿ ಕಾಣಿಸಿಕೊಂಡನು. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಭಕ್ತರನ್ನು ರಕ್ಷಿಸಿ ದುಷ್ಟರನ್ನು ನಾಶ ಮಾಡಲು ಪ್ರಭು ಬರುತ್ತಾನೆ. ಕೃಷ್ಣನ ದಿವ್ಯ ಲೀಲೆಗಳಲ್ಲಿ ನೆರವಾಗಲು ಭೂಮಿಯ ಮೇಲೆ ಕಾಣಿಸಿಕೊಳ್ಳುವಂತೆ ಹಲವು ದೇವತೆಗಳಿಗೂ ಹೇಳಲಾಯಿತು. ಕೃಷ್ಣನು ಕಾಣಿಸಿಕೊಂಡಾಗ ತನ್ನ ನಿರಂತರ ಸೇವಕರೊಂದಿಗೆ ಬಂದನು. ಆದರೂ ಅವನಿಗೆ ನೆರವಾಗಲು ಬರುವಂತೆ ದೇವತೆಗಳಿಗೂ ತಿಳಿಸಲಾಯಿತು. ಅವರೆಲ್ಲರೂ ಯದುವಂಶದಲ್ಲಿ ಜನಿಸಿದರು. ದೇಶದ ವಿವಿಧ ಭಾಗಗಳಲ್ಲಿ ಯದುವಂಶಕ್ಕೆ ಸೇರಿದ 101 ಕುಲಗಳಿದ್ದವು. ಈ ಎಲ್ಲ ಕುಲಗಳವರು ಕೃಷ್ಣನ ದೈವಿಕ ಸ್ಥಾನಕ್ಕೆ ಉಚಿತವಾದ ರೀತಿಯಲ್ಲಿ ಕೃಷ್ಣನನ್ನು ಗೌರವಿಸುತ್ತಿದ್ದರು. ಅವರೆಲ್ಲರೂ ತಮ್ಮ ಹೃದಯಗಳನ್ನೇ ಅರ್ಪಿಸಿದ ಭಕ್ತರಾಗಿದ್ದರು. ಹೀಗೆ ಯದುಕುಲದವರೆಲ್ಲ ಬಹು ಶ್ರೀಮಂತರಾಗಿದ್ದರು, ಸುಖವಾಗಿದ್ದರು ಮತ್ತು ಪ್ರವರ್ಧಮಾನಕ್ಕೆ ಬರುತ್ತಿದ್ದರು. ಅವರಿಗೆ ಆತಂಕಗಳಿರಲಿಲ್ಲ. ಕೃಷ್ಣನಲ್ಲಿ ಅವರ ಸಂಪೂರ್ಣ ವಿಶ್ವಾಸ ಮತ್ತು ಭಕ್ತಿಗಳಿಂದಾಗಿ ಅವರನ್ನು ಯಾವ ರಾಜರೂ ಸೋಲಿಸಲು ಸಾಧ್ಯವಿಲ್ಲ. ಅವರಿಗೆ ಕೃಷ್ಣನಲ್ಲಿ ಅಂತ ಅಗಾಧ ಪ್ರೇಮ ಎಂದರೆ ಅವರು ಕುಳಿತುಕೊಳ್ಳುವುದು, ನಿದ್ರೆ ಮಾಡುವುದು, ಪ್ರಯಾಣ, ಮಾತು, ಕ್ರೀಡೆ
ಸ್ವಚ್ಛಗೊಳಿಸಿಕೊಳ್ಳುವುದು ಮತ್ತು ಸ್ನಾನ ಇಂತಹ ಯಾವುದೇ ಚಟುವಟಿಕೆಗಳನ್ನು ಮಾಡುತ್ತಿದ್ದಾಗಲೂ ಕೃಷ್ಣನ ಯೋಚನೆಯಲ್ಲೇ ಮಗ್ನರಾಗಿರುತ್ತಿದ್ದರು ಮತ್ತು ದೇಹದ ಅಗತ್ಯಗಳಿಗೆ ಗಮನ ಕೊಡುತ್ತಿರಲಿಲ್ಲ. ಇದು ಕೃಷ್ಣನ ಪರಿಶುದ್ಧ ಭಕ್ತನ ಲಕ್ಷಣ. ಯಾವುದಾದರೂ ಗಾಢವಾದ ಯೋಚನೆಯಲ್ಲಿ ಮನುಷ್ಯನು ಮಗ್ನನಾಗಿದ್ದಾಗ ಅವನು ಇತರ ದೈಹಿಕ ಚಟುವಟಿಕೆಗಳನ್ನು ಮರೆತು ಬಿಡುವಂತೆ ಯದೋಂಶದವರು ದೇಹದ ಅತ್ಯಗತ್ಯಗಳನ್ನು ಹೇಗೆ ನಡೆಸಿಕೊಂಡು ಹೋಗುತ್ತಿದ್ದರು. ಅವರ ಗಮನವೆಲ್ಲ ಕೃಷ್ಣನಲ್ಲಿತ್ತು. ಅವರ ದೈಹಿಕ ಚಟುವಟಿಕೆಗಳೆಲ್ಲ ಯಾಂತ್ರಿಕವಾಗಿ ನಡೆಯುತ್ತಿದ್ದವು, ಆದರೆ ಅವರ ಮನಸ್ಸು ಕೃಷ್ಣ ಪ್ರಜ್ಞೆಯಲ್ಲಿ ಮಗ್ನವಾಗಿತ್ತು. ಹರೇ ಧನ್ಯವಾದಗಳು ಕೃಷ್ಣ. ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಒಬ್ಬ ರಾಣಿಯು ಹಂಸವೊಂದಕ್ಕೆ ಏನ್ ಹೇಳ್ತಾಳೆ, ಪ್ರಿಯ ಹಂಸವೇ ದಯವಿಟ್ಟು ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ ಅಂತ ಹೇಳಿ ಕರೀತಾರೆ. ನಿನಗೆ ಸ್ವಾಗತ, ಇಲ್ಲಿ ಕುಳಿತು ನೀನು ಸ್ವಲ್ಪ ಹಾಲನ್ನು ಕುಡಿ. ಪ್ರಿಯ ಹಂಸವೇ, ಈ ಶ್ಯಾಮ ಸುಂದರನಿಂದ ಏನಾದ್ರೂ ನೀನು ಸಂದೇಶ ತಂದಿದೀಯಾ? ನೀನು ಅವನ ದೂತ ಅಂತೇಳಿ ನಾನು ಭಾವಿಸ್ತೇನೆ. ಅಂತಹ ಸುದ್ದಿ ಏನಾದ್ರೂ ಇದ್ರೆ ದಯವಿಟ್ಟು ನನ್ಗೆ ಹೇಳು. ನಮ್ಮ ಶ್ಯಾಮ ಸುಂದರನಿಗೆ ಯಾವಾಗ್ಲೂ ಸ್ವತಂತ್ರವಾದ ಮನೋಧರ್ಮ. ಅವನು ಯಾರ ನಿಯಂತ್ರಣಕ್ಕೂ ಕೂಡ ಸಿಗುವುದಿಲ್ಲ. ಅವನನ್ನು ನಿಯಂತ್ರಿಸಲು ನಾವೆಲ್ಲ ವಿಫಲರಾಗಿದ್ದೇವೆ. ಆದುದರಿಂದ ನಿನ್ನನ್ನು ಈ ಪ್ರಶ್ನೆಯನ್ನು ನಾವು ಕೇಳ್ತಾ ಇದ್ದೀವಿ. ಅವನು ಸುಖವಾಗಿದ್ದಾನಾ? ಶ್ಯಾಮ ಸುಂದರನು ಬಹಳ ಚಂಚಲ. ಅವನ ಸ್ನೇಹವು ಯಾವಾಗ್ಲೂ ಸ್ವಲ್ಪ ಸಮಯದು. ಸ್ವಲ್ಪ ಶೋಭೆಯಾದ್ರೂ ಅದು ಒಡೆದು ಹೋಗ್ತದೆ. ಅವನು ಏಕೆ ನಿಷ್ಕರುಣಿ ಎನ್ನುವುದನ್ನು ದಯವಿಟ್ಟು ನನಗೆ ಹೇಳು ಅಂತ ಹೇಳ್ತಾನೆ. ಹೇಳುವೆಯಾ? ಹಿಂದೆ ಅವನು ನಾನೊಬ್ಬಳೇ ಅವನ ಅತ್ಯಂತ ಪ್ರೀತಿಯ ಪತ್ನಿ ಅಂತ ಹೇಳಿದ್ನು. ಅವನಿಗೆ ಈ ಆ ಆಶ್ವಾಸನೆಯ ನೆನಪಿದೆಯಾ? ಅದು ಹೇಗಾದ್ರೂ ಇರ್ಲಿ, ನಿನಗೆ ಸ್ವಾಗತ, ದಯವಿಟ್ಟು ಕುಳಿತುಕೋ. ನಾನು ಶ್ಯಾಮಸುಂದರನ ಬಳಿಗೆ ಹೋಗಬೇಕೆಂಬ ನಿನ್ನ ಪ್ರಾರ್ಥನೆಯನ್ನು ಒಪ್ಪಿಕೊಳ್ಳಲಾರೆನು. ಅವನು ನನ್ನನ್ನು ಅಲಕ್ಷ್ಯ ಮಾಡದಿರುವಾಗ ನಾನೇಕೆ ಅವನಿಗೆ ಹುಚ್ಚನಾಗ್ಬೇಕು? ನನ್ನನ್ನು ಲಕ್ಷ್ಯ ಮಾಡದೇ ಇರುವಾಗ ನಾನೇಕೆ ಅವನಿಗೆ ಹುಚ್ಚನಾಗ್ಬೇಕು? ಒಂದು ಬಡ ಹೃದಯದ ಆತ್ಮದ ದೂತನಾಗಿ ನೀನೀಗ ಬಂದಿದೀಯಾ ಎಂದು ಹೇಳಲು ನನಗೆ ತುಂಬಾ ವಿಷಾದವಾಗ್ತದೆ. ನಾನು ಅವನ ಬಳಿಗೆ ಹೋಗ್ಬೇಕೆಂದು ನೀನು ಹೇಳ್ತಿದ್ದೀಯ, ಆದ್ರೆ ನಾನು ಹೋಗುದಿಲ್ಲ. ಏನೆಂದೇ? ಅವನು ನನ್ನ ಬಳಿಗೆ ಬರುವ ಮಾತನ್ನು ಹೇಳ್ತಿದ್ದೀಯಾ? ಆಗ್ಲಿ, ಅವನು ಇಲ್ಲಿಗೆ ಕರೆದುಕೊಂಡು ಬಾ. ಆದ್ರೆ ಅವನಿಗೆ ಅತ್ಯಂತ ಪ್ರಿಯಲಾದ ಸಿರಿದೇವಿಯನ್ನು ಅವನೊಡನೆ ಕರೆತರಬೇಡ. ಸಿರಿದೇವಿಯನ್ನು ಅವನು ಒಂದು ಕ್ಷಣವೂ ಬಿಟ್ಟಿರ್ಲಾರ ಎಂದು ನಿನ್ನ ಯೋಚನೆ. ಲಕ್ಷ್ಮಿ ಇಲ್ಲದೆ ಅವನು ಇಲ್ಲಿಗೆ ಬರಲು ಕೂಡ ಸಾಧ್ಯವಿಲ್ಲವೇ? ಅವನ ಈ ನಡತೆಯಿಂದಾಗಿ ನನಗೆ ಬಹು ಬೇಸರ ಆಗಿದೆ. ಆ ಲಕ್ಷ್ಮಿ ಇಲ್ಲದೆ ಶ್ಯಾಮಸುಂದರನು ಸಂತೋಷವಾಗಿರ್ಲಾರ ಎಂದು ಅರ್ಥವೇ? ಬೇರೆ ಯಾವ ಪತ್ನಿಯೊಂದಿಗೂ ಅವನು ಸಂತೋಷವಾಗಿರಲಾರನೆ. ಅವನಲ್ಲಿ ಸಿರಿದೇವಿಗೆ ಪ್ರೇಮ ಸಾಗರವೇ ಇದೆ. ನಮ್ಮನ್ನು ಅವಳೊಡನೆ ಹೋಲಿಸಲು ಸಾಧ್ಯವಿಲ್ಲ ಎಂದು ಅರ್ಥವೇ? ಇಲ್ಲಿ ಇಷ್ಟೆಲ್ಲ ಕೇಳ್ತಾರೆ ನೋಡಿ, ಹಂಸದೊಟ್ಟಿಗೆ ಕೇಳ್ತಾ ಇದ್ದೇವೆ. ನಾವು ಕೂಡ ನಮ್ಗೆ ಬೇಜಾರಾದಾಗ ಹೋಗಿ ಯಾವ್ದಾದ್ರು ಪಕ್ಷಿಯ ಮರದ ಹತ್ರ ಮಾತನಾಡಿದಾಗೆ ಆಯ್ತು ಅಲ್ಲವಾ? ಅದೇ ರೀತಿ ಆಯ್ತಲ್ಲ, ಕೃಷ್ಣನ ಪತ್ನಿಯರೆಲ್ಲ ಮಾತನಾಡ್ತಾ ಇದ್ದಾರೆ ಎಲ್ಲ ಹಂಸಗಳೊಂದಿಗೆ. ಯಾರ ಹತ್ರ ಎಲ್ಲ ನದಿ ಪರ್ವತ ಎಲ್ಲರ ಹತ್ರ ಕೂಡ ಮಾತನಾಡ್ತಾ ಇದ್ದಾರೆ, ಕೋಗಿಲೆ ಹತ್ರ ಎಲ್ಲ. ಈಗ ಕೃಷ್ಣನ ಪತ್ನಿಯರೆಲ್ಲ ಸದಾ ಅವನ ಯೋಚನೆಯಲ್ಲೇ ಮುಳುಗ್ತಾ ಇದ್ರು. ಯಾವುದೇ ಮರ ನದಿ ಯಾವುದೇ ಕಂಡ್ರು ಅವರಿಗೆ ಕೃಷ್ಣನ ಅದೇ ನೆನಪು ಬರ್ತಿದ್ರು. ಕೃಷ್ಣನಿಗೆ ಅವರು ಯೋಗೇಶ್ವರ ಅಂತೇಳಿ ಹೆಸರು. ದ್ವಾರಕೆಯಲ್ಲಿ ಕೃಷ್ಣನ ಪತ್ನಿಯರೆಲ್ಲ ಯೋಗೇಶ್ವರನನ್ನು ತಮ್ಮ ಹೃದಯದಲ್ಲಿ ಇಟ್ಟುಕೊಂಡಿದ್ರು. ಎಲ್ಲಾ ಯೋಗ ಶಕ್ತಿಯ ಒಡೆಯನಾಗುವುದಕ್ಕಿಂತ ಪರಮ ಯೋಗೇಶ್ವರನಾದ ಕೃಷ್ಣನನ್ನು ಹೃದಯದಲ್ಲಿ ಇಟ್ಟುಕೊಳ್ಳುವುದು ಒಳ್ಳೆಯದು. ಈ ರೀತಿಯಲ್ಲಿ ಮನುಷ್ಯನ ಬದುಕು ಪರಿಪೂರ್ಣವಾಗಬಹುದು. ಅವನು ಸುಲಭವಾಗಿ ಭಗವಂತನ ಆ ರಾಜ್ಯಕ್ಕೆ ಹೋಗ್ಬೋದು. ಕೃಷ್ಣನೊಡನೆ ದ್ವಾರಕೆಯಲ್ಲಿ ವಾಸಿಸುತ್ತಿದ್ದ ಅವನ ಪತ್ನಿಯರೆಲ್ಲ ಅವರ ಈ ಹಿಂದಿನ ಜನ್ಮಗಳಲ್ಲಿ ಕೃಷ್ಣನೊಡನೆ ದಾಂಪತ್ಯ ಪ್ರೇಮದ ಸಂಬಂಧವನ್ನು ಬೆಳೆಸಲು ತುಂಬಾ ಕಾತರರಾಗಿದ್ದಾರೆ. ಶ್ರೇಷ್ಠ ಭಕ್ತರು ಎನ್ನುವುದು ಅರ್ಥ ಮಾಡಿಕೊಳ್ಬೇಕು ನಾವು. ಆದುದರಿಂದ ಅವರಿಗೆ ಕೃಷ್ಣನ ಪತ್ನಿಯಾಗಿ ಅವನೊಡನೆ ಸದಾ ಪ್ರೇಮದ ಸಂಬಂಧವನ್ನು ಸವಿಯಲು ಅವಕಾಶ ಕೂಡ ಲಭ್ಯವಾಯಿತು. ಕಡೆಗೆ ಅವರೆಲ್ಲ ವೈಕುಂಠ ಲೋಕಗಳಿಗೆ ಹೋದ್ರು. ದೇವೋತ್ತಮ ಪರಿಪೂರ್ಣ ಸತ್ಯ ಪರಮ ಪುರುಷ ಅವನು ಎಂದಿಗೂ ನಿರಾಕಾರವಲ್ಲ. ವೈದಿಕ ಸಾಹಿತ್ಯವೆಲ್ಲ ಅವನ ಹಲವಾರು ವೈಯಕ್ತಿಕ ಚಟುವಟಿಕೆಗಳನ್ನೆಲ್ಲ ಅವನ ಲೀಲೆಗಳನ್ನೆಲ್ಲ ಹಾಡಿ ಹೊಗಳ್ತವೆ. ರಾಮಾಯಣದಲ್ಲಿ ಪ್ರಭುವಿನ ಚಟುವಟಿಕೆಗಳನ್ನು ಮಾತ್ರ ವರ್ಣಿಸಿದೆ.
ಆದ್ರೆ ವೈದಿಕ ಸಾಹಿತ್ಯದಲ್ಲಿ ಅವನ ಮಹಿಮೆಯನ್ನು ಸ್ತುತಿಸಿದೆ ಅಂತ ವೇದಗಳು ಹೇಳ್ತವೆ. ಸ್ತ್ರೀಯರಂತೆ ಮೃದು ಹೃದಯದವರು ಕೃಷ್ಣನ ಆ ದಿವ್ಯ ಲೀಲೆಗಳನ್ನು ಕೇಳಿದಾಗ ಅವನಿಂದ ಅವರು ಆಕರ್ಷಿತರಾಗ್ತಾರೆ. ಆದ್ದರಿಂದ ಮೃದು ಹೃದಯಗಳಾದ ಸ್ತ್ರೀಯರು ಹಾಗೂ ಬಾಳೆಯವರು ಅಂದ್ರೆ ಮಕ್ಕಳು, ಅವರು ಕೃಷ್ಣ ಪ್ರಜ್ಞಾ ಆಂದೋಲನಕ್ಕೆ ಬಹು ಸುಲಭವಾಗಿ ಹೋಲಿಯುತ್ತಾರೆ. ಈಗ ಕೃಷ್ಣ ಪ್ರಜ್ಞೆಯ ಚಳವಳಿಗೆ ಆಕರ್ಷಿತನಾಗಿ ಇಂತಹ ಪ್ರಜ್ಞೆಯನ್ನು ಸದಾ ಉಳಿಸಿಕೊಳ್ಳಲಿಕ್ಕೆ ಪ್ರಯತ್ನಿಸುವವನು ನಿಶ್ಚಯವಾಗಿ ಕೂಡ ಆ ಗೋಲೋಕ ವೃಂದಾವನದಲ್ಲಿ ಕೃಷ್ಣನ ಬಳಿ ಸಾರಿ ಪರಮ ಮುಕ್ತಿಯನ್ನು ಪಡೆಯುತ್ತಾನೆ. ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಂಡ ಮಾತ್ರದಿಂದಲೇ ಮನುಷ್ಯ ಆಧ್ಯಾತ್ಮಿಕ ಲೋಕಕ್ಕೆ ಏರಬಹುದಾದ್ರೆ ಕೃಷ್ಣನೊಡನೆ ತಾವೇ ಮಾತನಾಡಿ ಕಣ್ಣಾರೆ ಅವನನ್ನು ಕಾಣುವಂತಹ ಭಾಗ್ಯವಿದ್ದ ಕೃಷ್ಣನ ರಾಣಿಯವರು ಎಷ್ಟು ಸಂತೋಷದಿಂದ ಇದ್ರು ಎನ್ನುವುದನ್ನು ಇಲ್ಲಿ ಊಹಿಸಿಕೊಳ್ಬಹುದು. ಕೃಷ್ಣನ ಪತ್ನಿಯರ ಭಾಗ್ಯವು ಅದು ವರ್ಣನ ಅತೀತ. ಅವನಿಗೆ ಸ್ನಾನ ಮಾಡಿಸುವುದು, ಊಟ ಬಡಿಸುವುದು, ಅವನನ್ನು ಸಂತೋಷಪಡಿಸಿ ಸೇವಿಸುವುದು, ಹೀಗೆ ಹಲವು ಅಲೌಕಿಕ ಸೇವೆಗಳನ್ನು ತಾವೇ ಸಲ್ಲಿಸಿ ಅವರು ಎಲ್ಲರೂ ಕೂಡ ಅವನನ್ನು ನೋಡಿಕೊಳ್ತಿದ್ರು. ದ್ವಾರಕೆಯಲ್ಲಿ ರಾಣಿಯರ ಸೇವೆಯಿಂದಾಗಿ ಅವರ ಸೇವೆಯೊಂದಿಗೆ ಯಾರ ತಪಸ್ಸನ್ನು ಕೂಡ ಹೊಂದಾಣಿಕೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಆ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ದ್ವಾರಕೆಯಲ್ಲಿ ರಾಣಿಯರು ತೋರಿದ ವೈರಾಗ್ಯ ಮತ್ತು ಆಚರಿಸಿದ ತಪಸ್ಸುಗಳನ್ನು ಬೇರೆ ಯಾವುದಕ್ಕೂ ಕೂಡ ಹೋಲಿಸ್ಲಿಕ್ಕೆ ಸಾಧ್ಯವಿಲ್ಲ. ಆತ್ಮ ಸಾಕ್ಷಾತ್ಕಾರದ ಗುರಿಯು ಒಂದೇ, ಕೃಷ್ಣ ಅಷ್ಟೇ. ಆದುದರಿಂದ ರಾಣಿಯರೆಲ್ಲ ಕೃಷ್ಣನೊಡನೆ ನಡೆದುಕೊಳ್ಳುವಂತಹ ರೀತಿ ಗಂಡ ಹೆಣ್ಣಿನ ನಡುವಿನ ಸಾಮಾನ್ಯ ರೀತಿಯಾಗಿ ಕಾಣಬಹುದಾದ್ರೂ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದದ್ದು ಏನಂದ್ರೆ ಕೃಷ್ಣನಲ್ಲಿ ರಾಣಿಯರ ಅನುರಾಗ, ವೈರಾಗ್ಯ ಮತ್ತು ತಪಸ್ಸುಗಳ ಇಡೀ ಪ್ರಕ್ರಿಯೆಯ ಉದ್ದೇಶವು ಮನುಷ್ಯನಿಗೆ ಭೌತಿಕ ಜಗತ್ತಿನಲ್ಲಿರುವ ಈ ಮೋಹವನ್ನು ಕಡೆಗಾಣಿಸಿ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನಲ್ಲಿ ಆಸಕ್ತಿಯನ್ನು ಹೆಚ್ಚಿಸುವುದು. ಅದೇ ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಮುಂದುವರಿಯುತ್ತಿರುವ ಎಲ್ಲರಿಗೂ ಕೂಡ ಕೃಷ್ಣನೇ ಆಶ್ರಯ. ಅಷ್ಟು ಬುದ್ಧಿ ಇಲ್ಲದವರಿಗೆ ಪರಮಪ್ರಭುವು ನಿರಾಕಾರಣ ಅಲ್ಲ ಎಂದು ತೋರಿಸಿಕೊಡಲು ಕೃಷ್ಣನು ಆದರ್ಶ ಗೃಹಸ್ಥನಾಗಿ ಪತ್ನಿಯರೊಡನೆ ವಾಸ ಮಾಡಿ ವೈದಿಕ ವಿಧಿಗಳನ್ನು ಕೂಡ ಆಚರಿಸಿದನು. ಸಾಮಾನ್ಯ ಬದ್ಧಾತ್ಮರಂತೆ ಕೃಷ್ಣನು ಹೆಂಡತಿ ಮಕ್ಕಳೊಡನೆ ಶ್ರೀಮಂತಿಗೆಯಲ್ಲೇ ವಾಸಿಸಿದ. ವಾಸ್ತವವಾಗಿ ಬದ್ಧವಾಗಿರುವ ಆತ್ಮಗಳಿಗೆ ಕೃಷ್ಣನು ಕೇಂದ್ರವಾಗಿ ಇದ್ರೆ ಕೌಟುಂಬಿಕ ಜೀವನದ ವೃತ್ತವನ್ನು ಮನುಷ್ಯನು ಪ್ರವೇಶಿಸಬಹುದು ಎನ್ನುವುದನ್ನು ಕೂಡ ತೋರಿಸಿಕೊಡುವುದೇ ಇದರ ಉದ್ದೇಶ. ಇಲ್ಲಿ ಉದಾಹರಣೆಗೆ ಯದುವಂಶದವರು ಕೃಷ್ಣನ ಕುಟುಂಬದಲ್ಲೇ ವಾಸ ಮಾಡ್ತಿದ್ದವರು. ಕೃಷ್ಣನೇ ಅವರ ಎಲ್ಲಾ ಚಟುವಟಿಕೆಗಳ ಕೇಂದ್ರ ಬಿಂದುವಾಗಿದ್ದಾನೆ. ವೈರಾಗ್ಯವು ಕೃಷ್ಣನಲ್ಲಿ ಭಕ್ತಿಯನ್ನು ಹೆಚ್ಚಿಸಿಕೊಳ್ಳುವಷ್ಟು ಮುಖ್ಯವಲ್ಲ. ಕೃಷ್ಣ ಪ್ರಜ್ಞೆಯ ಚಳವಳಿಯ ಮುಖ್ಯ ಉದ್ದೇಶವೇ ಇದು. ಮನುಷ್ಯನು ಸನ್ಯಾಸಿಯೇ ಅಥವಾ ಗೃಹಸ್ಥನೇ ಎನ್ನುವುದು ಅದು ಮುಖ್ಯವಲ್ಲ ಎನ್ನುವುದನ್ನು ಆ ತತ್ವ ನಮಗೆ ಉಪದೇಶಿಸುತ್ತದೆ. ಕೃಷ್ಣನಲ್ಲಿ ತನ್ನ ಪ್ರೀತಿಯನ್ನು ಹೆಚ್ಚಿಸಿಕೊಳ್ಬೇಕು, ಆಗ ಮನುಷ್ಯನ ಜೀವನ ಯಶಸ್ವಿ ಆಗ್ತದೆ. ಶ್ರೀಕೃಷ್ಣನ ಹೆಜ್ಜೆಗಳನ್ನು ಅನುಸರಿಸಿ ಮನುಷ್ಯ ತನ್ನ ಕುಟುಂಬದವರೊಂದಿಗಾಗ್ಲಿ ಅಥವಾ ಸಮಾಜದಲ್ಲಿ, ದೇಶದಲ್ಲಿ ಎಲ್ಲ ಕಡೆ ಕೂಡ ವಾಸ ಮಾಡಬಹುದು. ಅವನ ಉದ್ದೇಶ ಆ ಇಂದ್ರಿಯ ತೃಪ್ತಿಯೇ ಆಗಬಾರದು. ಕೃಷ್ಣನಲ್ಲಿ ತನ್ನ ಪ್ರೀತಿಯನ್ನು ಬೆಳೆಸಿಕೊಂಡು ಕೃಷ್ಣನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವಂತಹ ಉದ್ದೇಶವಾಗಿ ಇರಬೇಕು. ಈ ಬದ್ಧ ಜೀವನದಿಂದ ಮುಕ್ತ ಜೀವನಕ್ಕೆ ಬರಲು 4 ತತ್ವಗಳಿವೆ. ಇವುಗಳನ್ನು ಪಾರಿಭಾಷಿಕವಾಗಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತೇಳಿ ಕರೀತಾರೆ. ಕೃಷ್ಣನ ಕುಟುಂಬದವರ ಹೆಜ್ಜೆಗಳಲ್ಲಿ ಮನುಷ್ಯನು ಕುಟುಂಬ ಜೀವನವನ್ನು ನಡೆಸಿದ್ರೆ ಕೃಷ್ಣನನ್ನು ಎಲ್ಲಾ ಚಟುವಟಿಕೆಗಳ ಕೇಂದ್ರವನ್ನಾಗಿ ಮಾಡಿಕೊಂಡು ಏಕಕಾಲದಲ್ಲಿ ಯಶಸ್ಸಿನ ಈ 4 ತತ್ವಗಳನ್ನು ಕೂಡ ಸಾಧಿಸಬಹುದು. ಈಗ ಒಟ್ಟು ಕೃಷ್ಣನಿಗೆ 16,108 ಮಂದಿ ಪತ್ನಿಯರು ಎನ್ನುವುದೆಲ್ಲರಿಗೂ ಗೊತ್ತು. ಇವರೆಲ್ಲರೂ ಕೂಡ ಉನ್ನತವಾದ ಮುಕ್ತಾತ್ಮಗಳು. ಅವರಲ್ಲಿ ರುಕ್ಮಿಣಿ ಪ್ರಧಾನರು. ರುಕ್ಮಿಣಿಯ ನಂತರ 7 ಮಂದಿ ಮುಖ್ಯ ಪತ್ನಿಯರು ಕೂಡ ಇದ್ರು. ಈ 8 ಮಂದಿ ಮುಖ್ಯ ರಾಣಿಯರ ಗಂಡು ಮಕ್ಕಳ ಹೆಸರುಗಳನ್ನು ಕೂಡ ಆಗಲೇ ಹೇಳಿದ್ದಾರೆ. ಹೀಗೆ ಒಟ್ಟಿನಲ್ಲಿ ಕೃಷ್ಣನ ಮಕ್ಕಳ ಸಂಖ್ಯೆ 1,61,810 16,108 × 10 80 ಮಕ್ಕಳಿದ್ರು. 1,61,080 ಮಕ್ಕಳು.
ಕೃಷ್ಣನಿಗೆ ಇಷ್ಟೊಂದು ಮಂದಿ ಪುತ್ರರು ಇದ್ದರು ಎಂದ್ರು ಆಶ್ಚರ್ಯ ಪಡಬೇಕಾದದ್ದು ಏನಿಲ್ಲ. ಕೃಷ್ಣನು ದೇವೋತ್ತಮ ಪರಮ ಪುರುಷ ಮತ್ತು ಅವನ ಶಕ್ತಿಗೆ ಮಿತಿಗಳು ಇಲ್ಲ. ಅದನ್ನು ನಾವು ನೆನಪಿಟ್ಕೊಳ್ಬೇಕಿಲ್ಲ. ಅವನು ಎಲ್ಲಾ ಜೀವಿಗಳನ್ನು ಕೂಡ ತನ್ನ ಮಕ್ಕಳೆಂದೇ ಕರೀತಾನೆ. ಆದುದರಿಂದ ವೈಯಕ್ತಿಕವಾಗಿ ಅವನಿಗೆ 16 ದಶಲಕ್ಷ ಗಂಡು ಮಕ್ಕಳಿದ್ರೆ ಅದೇನು ಆಶ್ಚರ್ಯ ಪಡುವಂಥದ್ದು ಅಲ್ಲ. ಕೃಷ್ಣನು ಬಹು ಬಲಶಾಲಿ ಗಂಡು ಮಕ್ಕಳಲ್ಲಿ ಅವನ ಮಕ್ಕಳಲ್ಲಿ 18 ಮಂದಿ ಮಹಾರಥರು. ಒಬ್ಬ ಮಹಾರಥನು ಏಕಾಗಿಯಾಗಿ ಸಾವಿರಾರು ಮಂದಿ ಸೈನಿಕರು, ಸಾರಥಿಗಳು, ಅಶ್ವರೋಹಿಗಳು ಮತ್ತು ಆನೆಗಳ ವಿರುದ್ಧ ಹೋರಾಡಬಲ್ಲವನಾಗಿದ್ದ. ಈ 18 ಮಂದಿ ಬಹು ಖ್ಯಾತಿವಂತರಾಗಿದ್ರು. ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲಾ ವೈದಿಕ ಸಾಹಿತ್ಯಗಳಲ್ಲಿ ಕೂಡ ಇವರನ್ನು ವರ್ಣಿಸಿದೆ. 18 ಮಂದಿ ಮಹಾರಥರು ಇವರು ಪ್ರದ್ಯುಮ್ನ, ಅನಿರುದ್ಧ, ದೀಪ್ತಿಮಾನ್, ಭಾನು, ಸಾಂಬ, ಮಧು, ಬೃಹದ್ಭಾನು, ಚಿತ್ರಭಾನು, ವೃಕ, ಅರುಣ, ಪುಷ್ಕರ, ವೇದಬಾಬು, ಶ್ರುತದೇವ, ಸುನಂದನ, ಚಿತ್ರಬಾಬು, ವಿರೂಪ, ಕವಿ ಮತ್ತು ನ್ಯಾಗೋದ. ಮಹಾರಥರಾದ ಕೃಷ್ಣನ ಈ 18 ಮಂದಿ ಮಕ್ಕಳಲ್ಲಿ ಪ್ರದ್ಯುಮ್ನೇ ಶ್ರೇಷ್ಠ. ಪ್ರದ್ಯುಮ್ನನು ರುಕ್ಮಿಣಿಯ ರಾಣಿಯ ಮೊದಲನೆಯ ಮಗ. ಅವನಿಗೆ ತನ್ನ ಮಹಾನ್ ತಂದೆ ಕೃಷ್ಣನ ಗುಣಗಳೆಲ್ಲ ಬಂದಿದ್ದವು. ಅವನು ತನ್ನ ಸೋದರ ಮಾವ ರುಕ್ಮಿಯ ಮಗಳನ್ನು ಮದುವೆಯಾದ. ಅನಿರುದ್ಧ ಈ ದಂಪತಿಗಳ ಮಗ. ಯಾರ್ದು? ಪ್ರದ್ಯುಮ್ನ ಮತ್ತೆ ರುಕ್ಮಿಯ ಮಗಳ, ಅವಳ ಹೆಸರು ಏನು ಅಂತ ಗೊತ್ತಿಲ್ಲ. ಅವರ ಮಗ ಅನಿರುದ್ಧ, ಪ್ರದ್ಯುಮ್ನ ಮಗ ಅನಿರುದ್ಧ. ಅನಿರುದ್ಧನು ಎಷ್ಟು ಬಲಶಾಲಿಯಾಗಿದ್ದ ಅಂತ ಹೇಳಿದ್ರೆ, ಅವನ 10,000 ಆನೆಗಳೊಡನೆ ಹೋರಾಡಬಲ್ಲವನಾಗಿದ್ದ. ಅವನ ಅಜ್ಜಿ ರುಕ್ಮಿಣಿಯ ಸೋದರ ರುಕ್ಮಿಯ ಮೊಮ್ಮಗಳನ್ನು ಮದುವೆಯಾಗಿದ್ದ. ಅವರಿಬ್ಬರು ಕೂಡ ಎಷ್ಟು ದೂರದ ಬಂಧುಗಳೆಂದ್ರೆ ಇಂತಹ ಮದುವೆಗಳು ವಿರಳವಾಗಿರ್ಲಿಲ್ಲ. ಅನಿರುದ್ಧನ ಮಗ ವಜ್ರ ಒಬ್ಬ ಬ್ರಾಹ್ಮಣನ ಶಾಪದಿಂದ ಇಡೀ ಯದುಕುಲವು ನಾಶವಾದಾಗ ವಜ್ರನು ಮಾತ್ರ ಅಲ್ಲಿ ಉಳಿದುಕೊಂಡನು. ವಜ್ರನಿಗೆ ಪ್ರತಿಭಾವು ಎನ್ನುವ ಒಬ್ಬನೇ ಮಗ. ಪ್ರತಿಭಾವುನ ಮಗು ಸುಬಾವಿನ ಮಗು ಸತಸೇನ, ಅವನ ಮಗ ಶಾಂತಸೇನ. ಏನೆಲ್ಲ ಮಗಳು. ಪ್ರದ್ಯುಮ್ನ, ಕೃಷ್ಣನ ಮಗ ಪ್ರದ್ಯುಮ್ನ ಮಗ ಅನಿರುದ್ಧನ ಮಗ ಯಾರು? ವಜ್ರನ ಮಗ ಪ್ರತಿಭಾವುಗೆ ಮಗ ಸುಬಾವಿನ ಮಗ ಸಂತಸೇನನ ಮಗ ಶಾಂತಸೇನ. ಅಯ್ಯಪ್ಪ, ಯದುವಂಶದವರಿಗೆಲ್ಲರಿಗ ಕೂಡ ಬಹು ಮಂದಿ ಮಕ್ಕಳು ಎಂದು ಸುಖಮಣಿಗಳು ಹೇಳ್ತಾರೆ. ಕೃಷ್ಣನಿಗೆ ಅನೇಕ ಮಂದಿ ಮೊಮ್ಮಕ್ಕಳು ಇದ್ರು, ಮರಿಮಕ್ಕಳು ಇದ್ದಂತೆ. ಇಲ್ಲಿ ಹೆಸರಿಸಿದ ಪ್ರತಿಯೊಬ್ಬ ರಾಜನಿಗೂ ದೊಡ್ಡ ಕುಟುಂಬ. ಅವರೆಲ್ಲರಿಗೂ ಬಹು ಮಂದಿ ಮಕ್ಕಳು ಮಾತ್ರವಲ್ಲ, ಎಲ್ಲರೂ ಅಸಾಧಾರಣ ಶ್ರೀಮಂತರು. ಈಗ ಒಂದು ಮಗನಿಂದ ಇಷ್ಟೆಲ್ಲ ಮಕ್ಕಳು ಹಾಗೆ ಹೀಗೆ ಬಂತು. ಇನ್ನು ಬಾಕಿಯವರ ಮಕ್ಕಳ ಹೆಸರು ಕೊಡ್ಲಿಲ್ಲ ಇಲ್ಲಿ. ಹಾಗೆ ಅವರೆಲ್ಲರೂ ಕೂಡ ಅಸಾಧಾರಣ ಶ್ರೀಮಂತರು. ಅವರಲ್ಲಿ ಯಾರು ಕೂಡ ದುರ್ಬಲರಲ್ಲ, ಅಲ್ಪಾಯುಗಳಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಯದುವಂಶದವರೆಲ್ಲ ಬ್ರಾಹ್ಮಣ ಸಂಸ್ಕೃತಿಯ ಭಕ್ತರು. ಬ್ರಾಹ್ಮಣ ಸಂಸ್ಕೃತಿಯನ್ನು ಉಳಿಸಿಕೊಂಡು ಯೋಗ್ಯ ಬ್ರಾಹ್ಮಣರನ್ನು ರಕ್ಷಿಸುವುದು ಕ್ಷತ್ರಿಯ ಅರಸರ ಕರ್ತವ್ಯ. ಈ ಎಲ್ಲ ಅರಸರ ಕರ್ತವ್ಯವನ್ನು ಸರಿಯಾಗಿ ಅವರು ಪಾಲಿಸಿದ್ರು. ಯದುವಂಶದವರ ಸಂಖ್ಯೆ ಎಷ್ಟು ದೊಡ್ಡದು ಅಂತ ಹೇಳಿದ್ರೆ, ಮನುಷ್ಯನಿಗೆ ಸಾವಿರಾರು ವರ್ಷ ಆಯುಸ್ಸು ಇದ್ರೂ ಕೂಡ ಅವನ್ನೆಲ್ಲ ವರ್ಣಿಸುವುದು ಸಾಧ್ಯವೇ ಇಲ್ಲ. ಯದುವಂಶದ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ 38,800,000 ಮಂದಿ ಆಚಾರ್ಯರು ಇದ್ದರು, ಓದಿದರು. ಇದನ್ನು ನಂಬಲು ಅರ್ಹವಾದ ಮೂಲಗಳಿಂದ ಅದು ತಿಳಿದು ಬಂದಿತ್ತು ಎಂದು ಶುಕಮುನಿಗಳು ಪರಿಶಿಷ್ಟ ಮಹಾರಾಜನಿಗೆ ಹೇಳ್ತಾರೆ. ಮಕ್ಕಳಿಗೆ ಪಾಠ ಹೇಳಲು ಇಷ್ಟು ಮಂದಿ ಉಪಾಧ್ಯಾಯರ ಅಗತ್ಯ ಅಲ್ಲಿ ಇತ್ತು. ಯಾಕಂದ್ರೆ ಅಷ್ಟಿದ್ರೆ ಆ ಕುಟುಂಬದ ಸದಸ್ಯರ ಸಂಖ್ಯೆ ಕೂಡ ಎಷ್ಟು ದೊಡ್ಡದಾಗಿರ್ಬಹುದು ಅಂತ ನಾವು ಊಹಿಸ್ಬಹುದು. ಅವರ ಸೈನಿಕ ಬಲವೆಂದ್ರೆ ಉಗ್ರಸೇನನೊಬ್ಬನ ಅಂಗರಕ್ಷಕರ ಸಂಖ್ಯೆ 100ರ ಮುಂದೆ 24 ಸೊನ್ನೆಗಳು ಹಾಕಿದಷ್ಟು. ಕೃಷ್ಣನು ಈ ಜಗತ್ತಿನಲ್ಲಿ ಕಾಣಿಸಿಕೊಳ್ಳುವ ಮೊದಲು ದೇವತೆಗಳು ಮತ್ತು ರಾಕ್ಷಸರ ನಡುವೆ ಅನೇಕ ಯುದ್ಧಗಳು ನಡೆದಿದ್ದವು. ಈ ಯುದ್ಧಗಳಲ್ಲಿ ಹಲವಾರು ರಾಕ್ಷಸರು ಸತ್ತಿದ್ದಾರೆ.
ಹಾಗೆ ಅವರಿಗೆಲ್ಲ ಈ ಜಗತ್ತಿನಲ್ಲಿ ಉನ್ನತ ರಾಜಮನೆತನಗಳಲ್ಲಿ ಹುಟ್ಟುವ ಅವಕಾಶವನ್ನು ಕೂಡ ಕೊಡಲಾಗಿತ್ತು. ತಮ್ಮ ಉನ್ನತ ರಾಜ ಪದವಿಗಳಿಂದ ಅವರಿಗೆ ಅಹಂಕಾರ ಕೂಡ ಬಂದಿತ್ತು. ಪ್ರಜೆಗಳನ್ನು ಸಂಕಟಪಡಿಸುವುದೇ ಅವರ ಕೆಲಸ ಆಯಿತು. ಈ ರಾಕ್ಷಸ ರಾಜರನ್ನು ನಾಶ ಮಾಡಲು ದ್ವಾಪರ ಯುಗದ ಕೊನೆಯಲ್ಲಿ ಕೃಷ್ಣ ಈ ಲೋಕದಲ್ಲಿ ಕಾಣಿಸಿಕೊಂಡನು. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಪರಿತ್ರಾಣಾಯ ಸಾಧೂನಂ ವಿನಾಶಾಯ ಚ ದುಷ್ಕೃತಂ, ಅಂದ್ರೆ ಭಕ್ತರನ್ನು ರಕ್ಷಿಸಿ ದುಷ್ಟರನ್ನು ನಾಶ ಮಾಡಲು ಪ್ರಭು ಬರ್ತಾನೆ. ಕೃಷ್ಣನ ಈ ದಿವ್ಯ ಲೀಲೆಗಳಲ್ಲಿ ನೆರವಾಗಲು ಭೂಮಿಯ ಮೇಲೆ ಕಾಣಿಸಿಕೊಳ್ಳುವಂತಹ ಹಲವು ದೇವತೆಗಳಿಗೆ ಕೂಡ ಇದನ್ನು ಹೇಳಲಾಯಿತು. ಕೃಷ್ಣನು ಕಾಣಿಸಿಕೊಂಡಾಗ ತನ್ನ ನಿರಂತರ ಸೇವಕರೊಂದಿಗೆ ಅವನು ಬರ್ತಾನೆ. ಆದರೂ ಅವನಿಗೆ ನೆರವಾಗಲಿಕ್ಕೆ ಬರುವಂತೆ ದೇವತೆಗಳಿಗೆ ಕೂಡ ತಿಳಿಸಲಾಗ್ತದೆ. ಅವರೆಲ್ಲರೂ ಯದುವಂಶದಲ್ಲಿ ಜನಿಸ್ತಾರೆ. ದೇಶದ ವಿವಿಧ ಭಾಗಗಳಲ್ಲಿ ಯದುವಂಶಕ್ಕೆ ಸೇರಿದಂತಹ 101 ಕುಲಗಳು ಇದ್ದವು. ಈ ಎಲ್ಲ ಕುಲಗಳವರು ಕೃಷ್ಣನ ದೈವಿಕ ಸ್ಥಾನಕ್ಕೆ ಉಚಿತವಾದ ರೀತಿಯಲ್ಲಿ ಕೃಷ್ಣನನ್ನು ಅವರು ಗೌರವಿಸ್ತಿದ್ರು. ಅವರೆಲ್ಲರೂ ತಮ್ಮ ಹೃದಯಗಳನ್ನೇ ಅರ್ಪಿಸಿದ ಭಕ್ತರು ಆಗಿದ್ರು. ಹೀಗೆ ಯದುಕುಲದವರೆಲ್ಲ ತುಂಬಾ ಶ್ರೀಮಂತರು, ಸುಖವಾಗಿದ್ರು, ಪ್ರವರ್ಧಮಾನಕ್ಕೆ ಬರ್ತಿದ್ರು. ಮತ್ತೆ ಅವರಿಗೆ ಆತಂಕಗಳು ಇರ್ಲಿಲ್ಲ. ಕೃಷ್ಣನಲ್ಲಿ ಅವರ ಸಂಪೂರ್ಣ ವಿಶ್ವಾಸ ಮತ್ತೆ ಭಕ್ತಿಗಳಿಂದಾಗಿ ಅವರನ್ನು ಯಾವ ರಾಜರು ಕೂಡ ಸೋಲಿಸ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ. ಅವರಿಗೆ ಕೃಷ್ಣನಲ್ಲಿ ತುಂಬಾ ಅಗಾಧವಾದ ಪ್ರೇಮ. ಎಂದರೆ ಅವರು ಕುಳಿತುಕೊಳ್ಳುವುದಾಗ್ಲಿ, ನಿದ್ರೆ ಮಾಡುವುದು, ಪ್ರಯಾಣ, ಮಾತು, ಕ್ರೀಡೆ, ಸ್ವಚ್ಛಗೊಳಿಸಿಕೊಳ್ಳುವುದು ಮತ್ತು ಸ್ನಾನ, ಇಂತಹ ಯಾವುದೇ ಚಟುವಟಿಕೆಗಳನ್ನು ಮಾಡುತ್ತಿದ್ದಾಗಲೂ ಕೃಷ್ಣನ ಯೋಚನೆಯಲ್ಲಿಯೇ ಮಗ್ನರಾಗ್ತಿದ್ರು ಮತ್ತು ದೇಹದ ಅಗತ್ಯಗಳಿಗೆ ಅವರು ಗಮನ ಕೊಡ್ತಿರ್ಲಿಲ್ಲ. ಇದು ಕೃಷ್ಣನ ಪರಿಶುದ್ಧ ಭಕ್ತನ ಲಕ್ಷಣ. ಯಾವುದಾದ್ರೂ ಗಾಢವಾದ ಯೋಜನೆಯಲ್ಲಿ ಮನುಷ್ಯನು ಮಗ್ನನಾಗಿದ್ದಾಗ ಅವನ ಇತರ ದೈಹಿಕ ಚಟುವಟಿಕೆಗಳನ್ನು ಮರೆತು ಬಿಡುವಂತೆ ಯದುವಂಶದವರು ದೇಹದ ಅಗತ್ಯಗಳನ್ನು ಹೇಗೋ ನಡೆಸಿಕೊಂಡು ಅವರು ಹೋಗ್ತಿದ್ರು. ಅವರ ಗಮನವೆಲ್ಲ ಮಾತ್ರ ಕೃಷ್ಣನಲ್ಲೇ ಇತ್ತು. ಅವರು ದೈಹಿಕ ಚಟುವಟಿಕೆಗಳೆಲ್ಲ ಯಾಂತ್ರಿಕವಾಗಿ ನಡೆಯುತ್ತಿದ್ದವು. ಆದರೆ ಅವರ ಮನಸ್ಸು ಮಾತ್ರ ಕೃಷ್ಣ ಪ್ರಜ್ಞೆಯಲ್ಲೇ ಮಗ್ನವಾಗಿತ್ತು. ಹರೇ ಕೃಷ್ಣ. ಟೈಮ್ ಇದೆಯಲ್ಲ, ಓದಿ ಮಾತಾಜಿ. ಕೃಷ್ಣ ಮಾತಾಜಿ. ಜ್ಯೋತಿಷದ ಮಾತಾಜಿ ಓದಿ. ಜ್ಯೋತಿಷದ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನಂತ ಕುಲಕರ್ಣಿ ಪ್ರಭುಜಿ ಓದಿ. ಹರೇ ಕೃಷ್ಣ. ಈ ಪರಮ ಶ್ರೇಷ್ಠ ಶಕ್ತಿಗೆ ಕಾರಣವೆಂದರೆ ಇಲ್ಲಿಂದ ಶ್ರೀಮದ್ ಭಾಗವತ ಅಲ್ಲಿಂದ ಒಂದ್ ನಿಮಿಷ. ಶ್ರೀಮದ್ ಭಾಗವತದ 10ನೇ ಸ್ಕಂದದ 90ನೇ ಅಧ್ಯಾಯವನ್ನು ಮುಕ್ತಾಯ ಮಾಡುವಾಗ ಶುಕಮುನಿಗಳು ಕೃಷ್ಣನ 5 ವಿಶಿಷ್ಟ ಉತ್ಕೃಷ್ಟತೆಗಳನ್ನು ಎತ್ತಿ ಹೇಳಿದ್ದಾರೆ. ಮೊದಲನೆಯ ಉತ್ಕೃಷ್ಟತೆ ಇದು. ಕೃಷ್ಣನ ಯದುವಂಶದಲ್ಲಿ ಕಾಣಿಸಿಕೊಳ್ಳುವ ಮೊದಲು ಗಂಗಾ ನದಿಯು ಎಲ್ಲ ವಸ್ತುಗಳಲ್ಲಿ ಅತ್ಯಂತ ಪಾವನವಾದದ್ದು ಎಂಬ ಭಾವನೆ ಇತ್ತು. ಮೇಲಿನ ವಸ್ತುಗಳು ಸಹ ಗಂಗಾ ನದಿಯು ನೀರನ್ನು ಸ್ಪರ್ಶಿಸಿದರೆ ಪರಿಶುದ್ಧವಾಗುತ್ತಿದ್ದವು. ಗಂಗಾಜಲ ಈ ಪರಮ ಶಕ್ತಿ. ಪ್ರಭುಜಿ ಮಲೀನ ಮಲಿನ ವಸ್ತುಗಳು ಸಹ ಗಂಗಾ ನದಿಯ ನೀರನ್ನು ಸ್ಪರ್ಶಿಸಿದರೆ ಪರಿಶುದ್ಧವಾಗುತ್ತಿದ್ದವು. ಗಂಗಾಜಲದ ಈ ಪರಮ ಶ್ರೇಷ್ಠ ಶಕ್ತಿ ಕಾರಣವೆಂದರೆ ಅದು ವಿಷ್ಣುವಿನ ಕಾಲಿನ ಬೆರಳಿನಿಂದ ಹುಟ್ಟಿ ಬಂದಿತು ಎನ್ನುವುದು. ಆದರೆ ಪರಮ ವಿಷ್ಣುವಾದ ಕೃಷ್ಣನು ಯದುವಂಶದಲ್ಲಿ ಕಾಣಿಸಿಕೊಂಡಾಗ ಅವನೇ ಸ್ವತಃ ಯದು ರಾಜ್ಯದಲ್ಲೆಲ್ಲ ಸಂಚರಿಸಿದನು. ಯದುವಂಶರೊಡನೆ ಅವನ ನಿಕಟ ಸಹವಾಸದಿಂದಾಗಿ ಇಡೀ ಕುಟುಂಬವು ಬಹು ಪ್ರಸಿದ್ಧವಾದದ್ದು ಮಾತ್ರವಲ್ಲ, ಇತರರನ್ನು ಪರಿಶುದ್ಧಗೊಳಿಸುವಲ್ಲಿ ಗಂಗಾ ಜಲವನ್ನು ಮೀರಿಸಿತು. ಕೃಷ್ಣನ ಅವತಾರ ಇನ್ನೊಂದು ಉತ್ಕೃಷ್ಟತೆ ಇದು. ಅವನು ಭಕ್ತರಿಗೆ ರಕ್ಷಣೆ ಕೊಟ್ಟು ರಾಕ್ಷಸರನ್ನು ನಾಶ ಮಾಡಿ ಭಕ್ತರು ರಾಕ್ಷಸರು ಒಂದೇ ಗುರಿಯನ್ನು ಮುಟ್ಟಿದರು. ಕೃಷ್ಣನು 5 ಬಗೆಯ ಮುಕ್ತಿಗಳನ್ನು ಕೊಡಬಲ್ಲ. ಅವುಗಳಲ್ಲಿ ಸಾವಿತ್ರ್ಯ ಮುಕ್ತಿಯನ್ನು ಎಂದರೆ ಪರಮೋನ್ನತರೊಡನೆ ಒಂದಾಗುವ ಮುಕ್ತಿಯನ್ನು ಕೌಸನಂತ ರಾಕ್ಷಸರಿಗೆ ಕೊಟ್ಟನು. ಗೋಪಿಯರಿಗೆ ಅವನ ಸಹವಾಸ ಭಾಗ್ಯವು ದೊರೆಯಿತು. ಕೃಷ್ಣನ ಸಹವಾಸವನ್ನು ಸವಿಯಲು ಗೋಪಿಯರಿಗೆ ಅವನ ಪ್ರತ್ಯೇಕ ವ್ಯಕ್ತಿಗಳು ಉಳಿದಿದ್ದವು. ಆದರೆ ಕಂಸನು
ನಿರಾಕಾರ ಬ್ರಹ್ಮ ಜ್ಯೋತಿಯಲ್ಲಿ ಸೇರಿ ಹೋದನು. ಎಂದರೆ ರಾಕ್ಷಸರು ತಮ್ಮ ಗೋಪಿಯರು ಇಬ್ಬರಿಗೂ ಮುಕ್ತಿಯ ದೊರೆಯಿತು. ಆದರೆ ರಾಕ್ಷಸರು ಶತ್ರುಗಳಾಗಿ ಗೋಪಿಯರ ಸ್ನೇಹಿತರಾದುದರಿಂದ ರಾಕ್ಷಸರಿಗೆ ಸಾವು ಬಂದಿತು, ಗೋಪಿಯರಿಗೆ ರಕ್ಷಣೆ ದೊರೆಯಿತು. ಕೃಷ್ಣನ ಅವತಾರದ ಮೂರನೇ ಉತ್ಕೃಷ್ಟತೆ ಇದು. ಪ್ರಭು ಸಿರಿದೇವಿಗಿಂತ ಗೋಪಿಯರಲ್ಲಿಯೇ ಪಕ್ಷಪಾತಗಳನ್ನು ಮಾಡಿದರೂ ಬ್ರಹ್ಮ, ಇಂದ್ರ ಮತ್ತು ಚಂದ್ರನಂತಹ ದೇವತೆಗಳು ಪೂಜಿಸುವ ಸಿರಿದೇವಿ ಪ್ರಭುವಿನ ಇದ್ದಳು. ಸಿರಿದೇವಿಯಾದ ಲಕ್ಷ್ಮಿಯು ಗೋಪಿಯರ ಸಮಕ್ಕೆ ಬರಬೇಕೆಂದು ತನ್ನಿಂದ ಆದಷ್ಟು ಪ್ರಯತ್ನಿಸಿದಳು, ಆದರೆ ಸಾಧ್ಯವಾಗಲಿಲ್ಲ. ಆದರೂ ಬ್ರಹ್ಮನಂತ ದೇವತೆಗಳು ಪೂಜಿಸಿದರೂ ಒಂದೇ ಸ್ಥಳದಲ್ಲಿ ನಿಲ್ಲದ ಲಕ್ಷ್ಮಿಯು ಕೃಷ್ಣನಿಗೆ ನಿಷ್ಕಳಾಗಿದ್ದಳು. ಕೃಷ್ಣನು ಅವತಾರ ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು ಪ್ರಭುಜಿ. ಲಕ್ಷ್ಮೀ ಬೇಬಿ ಮಾತಾಜಿ ಓದಿ. ಮಾತಾಜಿ ನಾನು ಓದ್ಲಾ ಒಂದ್ಸರಿ? ಕೃಷ್ಣನ ಅವತಾರದ ನಾಲ್ಕನೆಯ ಉತ್ಕೃಷ್ಟತೆಯು ಅವನ ಹೆಸರಿನ ಮಹಿಮೆಗೆ ಸಂಬಂಧಿಸಿದ್ದು. ವಿಷ್ಣುವಿನ ಹೆಸರನ್ನು 1000 ಬಾರಿ ಸಂಕೀರ್ತನೆ ಮಾಡಿದರೆ ರಾಮನ ಹೆಸರನ್ನು 3 ಬಾರಿ ಜಪಿಸಿದ್ದಷ್ಟು ಪುಣ್ಯ ಬರುತ್ತದೆ ಎಂದು ವೈದಿಕ ಸಾಹಿತ್ಯದಲ್ಲಿ ಹೇಳಿದೆ. ಕೃಷ್ಣನ ಹೆಸರನ್ನು ಒಮ್ಮೆ ಹೇಳಿದರೆ ಅಷ್ಟೇ ಫಲವು ಬರುತ್ತದೆ ಎಂದರೆ ವಿಷ್ಣು ಮತ್ತು ರಾಮ ಎನ್ನುವ ಹೆಸರುಗಳು ಸೇರಿದಂತೆ ದೇವೋತ್ತಮ ಪರಮಪುರುಷನಿಗಿರುವ ಹೆಸರುಗಳಲ್ಲಿ ಕೃಷ್ಣನ ಪವಿತ್ರ ನಾಮವೇ ಅತ್ಯಂತ ಶಕ್ತಿಶಾಲಿಯಾದದ್ದು. ಆದುದರಿಂದ ವೈದಿಕ ಸಾಹಿತ್ಯವು ಕೃಷ್ಣನ ಪಾವನ ನಾಮ ಸಂಕೀರ್ತನೆಗೆ ಒತ್ತು ಕೊಡುತ್ತದೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕೃಷ್ಣನ ಪಾವನ ನಾಮದ ಈ ಸಂಕೀರ್ತನೆಯನ್ನು ಈ ಯುಗದಲ್ಲಿ ಪ್ರಾರಂಭಿಸಿ ಚೈತನ್ಯ ಮಹಾಪ್ರಭುಗಳು ಮುಕ್ತಿ ಸಾಧನೆಯನ್ನು ಸುಲಭ ಮಾಡಿದರು. ಎಂದರೆ ಎಲ್ಲ ಅವತಾರಗಳು ದೇವೋತ್ತಮ ಪರಮಪುರುಷನೇ ಆದರೂ ಕೃಷ್ಣನು ಉಳಿದವುಗಳಿಗಿಂತ ಶ್ರೇಷ್ಠನು. ಕೃಷ್ಣನ ಅವತಾರದ 5ನೆಯ ಉತ್ಕೃಷ್ಟತೆ ಎಂದರೆ ಇದು ಅವನಿಗೆ ಶರಣಾಗತನಾದರೆ ಮನುಷ್ಯನು ಎಲ್ಲ ಧಾರ್ಮಿಕ ವಿಧಿಗಳನ್ನು ಆಚರಿಸಿದಂತೆ ಎಂದು ಭಗವದ್ಗೀತೆಯಲ್ಲಿ ಒಂದು ಮಾತನ್ನು ಹೇಳಿ ಅತ್ಯಂತ ಶ್ರೇಷ್ಠವಾದ ಧಾರ್ಮಿಕ ತತ್ವವನ್ನು ಸ್ಥಾಪಿಸಿದನು. ವೈದಿಕ ಸಾಹಿತ್ಯದಲ್ಲಿ 20 ವಿಧದ ಧಾರ್ಮಿಕ ತತ್ವಗಳನ್ನು ಹೇಳಿದೆ. ಪ್ರತಿಯೊಂದನ್ನು ಬೇರೆ ಬೇರೆ ಶಾಸ್ತ್ರಗಳಲ್ಲಿ ವರ್ಣಿಸಿದೆ. ಆದರೆ ಈ ಯುಗದ ಪತನ ಹೊಂದಿದ ಆತ್ಮಗಳಲ್ಲಿ ಕೃಷ್ಣನಿಗೆ ಎಷ್ಟು ಕರುಣೆ ಎಂದರೆ ಸ್ವತಃ ತಾನೇ ಕಾಣಿಸಿಕೊಂಡು ಎಲ್ಲರೂ ಧಾರ್ಮಿಕ ತತ್ವಗಳನ್ನು ಬಿಟ್ಟು ತನಗೆ ಶರಣಾಗುವಂತೆ ಮಾಡಿದನು. ಕಲಿಯುಗದಲ್ಲಿ ಧರ್ಮದ 3/4 ಪಾಲು ಲೋಪವಾಗಿರುತ್ತದೆ ಎಂದು ಹೇಳುತ್ತಾರೆ. ಈ ಯುಗದಲ್ಲಿ 1/4 ಪಾಲು ಧಾರ್ಮಿಕ ತತ್ವಗಳನ್ನು ಅನುಸರಿಸುತ್ತಾರೆಯೋ ಇಲ್ಲವೋ ಈ ಶೂನ್ಯವು ತುಂಬಿರುವುದು ಮಾತ್ರವಲ್ಲ, ಧಾರ್ಮಿಕ ಪ್ರಕ್ರಿಯೆಯು ಎಷ್ಟು ಸುಲಭವಾಗಿದೆ ಎಂದರೆ ಅವನ ಪವಿತ್ರ ನಾಮಗಳಾದ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಇವುಗಳನ್ನು ಜಪಿಸಿ ಕೃಷ್ಣನಿಗೆ ಭಕ್ತಿಪೂರ್ವಕ ದಿವ್ಯ ಸೇವೆಯನ್ನು ಸಲ್ಲಿಸಿದ ಮಾತ್ರದಿಂದಲೇ ಧರ್ಮದ ಅತಿಶ್ರೇಷ್ಠ ಫಲವನ್ನು ಎಂದರೆ ಆಧ್ಯಾತ್ಮಿಕ ಜಗತ್ತನ್ನು ಅತ್ಯುನ್ನತ ಲೋಕವಾದ ಗೋಲೋಕ ವೃಂದಾವನವನ್ನು ಪ್ರವೇಶಿಸುವ ಫಲವನ್ನು ಸಾಧಿಸಬಹುದು. ಇದರಿಂದ ಕೃಷ್ಣನ ಆಗಮನದ ಪ್ರಯೋಜನವನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ತಾನು ಕಾಣಿಸಿಕೊಂಡು ಪ್ರಪಂಚದ ಜನರಿಗೆ ನೆಮ್ಮದಿಯನ್ನು ಅನುಗ್ರಹಿಸಿದುದು ಆಶ್ಚರ್ಯವೇನೂ ಅಲ್ಲ ಎಂದು ಅರ್ಥ ಮಾಡಿಕೊಳ್ಳಬಹುದು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಜ್ಯೋತಿಶ್ರೀ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಕೃಷ್ಣನನ್ನು ಈ ರೀತಿ ಸ್ತುತಿಸಿ ಶುಕಮುನಿಗಳು ಕೃಷ್ಣನ ಮಹೋನ್ನತ ಸ್ಥಾನದ ವರ್ಣನೆಯನ್ನು ಮುಕ್ತಾಯ ಮಾಡಿದರು. ಪ್ರಭು ಕೃಷ್ಣ, ನಿನಗೆ ಜಯವಾಗಲಿ. ನೀನು ಪರಮಾತ್ಮನಾಗಿ ಎಲ್ಲರ ಹೃದಯಗಳಲ್ಲಿದ್ದೀಯೇ. ಆದುದರಿಂದ ನಿನಗೆ ಜನನಿವಾಸ ಎಂದು ಹೆಸರು. ಭಗವದ್ಗೀತೆಯಲ್ಲಿ ಹೇಳಿದಂತೆ ಈಶ್ವರ ಸರ್ವಭೂತಾನಾಂ ಹೃದ್ದೇಶ ಅರ್ಜುನ ತಿಷ್ಠತಿ. ತನ್ನ ಪರಮಾತ್ಮ ಸ್ವರೂಪದಲ್ಲಿ ಪರಮಪ್ರಭುವು ಪ್ರತಿಯೊಬ್ಬರ ಹೃದಯದಲ್ಲಿಯೂ ಇದ್ದಾನೆ. ಹೀಗೆಂದರೆ ದೇವೋತ್ತಮ ಪರಮಪುರುಷನಾಗಿ ಕೃಷ್ಣನಿಗೆ ಅನೇಕ ಅಸ್ತಿತ್ವವಿಲ್ಲ ಎಂದು ಅರ್ಥವಲ್ಲ, ಪ್ರತ್ಯೇಕ ಅಸ್ತಿತ್ವವಿಲ್ಲ ಎಂದು ಅರ್ಥವಲ್ಲ. ಪರಬ್ರಹ್ಮನ ಸರ್ವವ್ಯಾಪಿತ್ವವನ್ನು ಮಾಯಾವಾದಿ ತತ್ವಜ್ಞಾನಿಗಳು ಒಪ್ಪುತ್ತಾರೆ. ಆದರೆ ಪರಬ್ರಹ್ಮನು ಕಾಣಿಸಿಕೊಂಡಾಗ ಅವನು ಭೌತಿಕ ಪ್ರಕೃತಿಯ ನಿಯಂತ್ರಣದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಎಂದು ಭಾವಿಸುತ್ತಾರೆ.
ಕೃಷ್ಣನು ದೇವಕಿಯ ಮಗನಾಗಿ ಹುಟ್ಟಿದುದರಿಂದ ಅವನು ಈ ಭೌತಿಕ ಜಗತ್ತಿನಲ್ಲಿ ಹುಟ್ಟಿದ ಸಾಮಾನ್ಯ ಜೀವಿ ಎಂದು ಭಾವಿಸುತ್ತಾರೆ. ಆದುದರಿಂದ ದೇವಕಿ ಜನ್ಮವಾದ ಎಂದರೆ ಕೃಷ್ಣನು ದೇವಕಿಯ ಮಗನೆಂದು ಖ್ಯಾತನಾಗಿದ್ದರೂ ಅವನು ಪರಮಾತ್ಮನು ಅಥವಾ ಸರ್ವವ್ಯಾಪಿಯಾದ ದೇವೋತ್ತಮ ಪರಮಪುರುಷ ಎಂದು ಶುಕಮುನಿಗಳು ಎಚ್ಚರಿಕೆ ಕೊಡುತ್ತಾರೆ. ಆದರೆ ದೇವಕಿ ಜನ್ಮವಾದ ಎನ್ನುವ ಮಾತನ್ನು ಭಕ್ತರು ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುತ್ತಾರೆ. ಕೃಷ್ಣನು ವಾಸ್ತವವಾಗಿ ತಾಯಿ ಯಶೋದೆಯ ಮಗ ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ. ಕೃಷ್ಣನು ಮೊದಲು ದೇವಕಿಯ ಮಗನಾಗಿ ಕಾಣಿಸಿಕೊಂಡರೂ ಕೂಡಲೇ ತಾಯಿ ಯಶೋದೆಯ ಬಳಿ ಹೊರಟು ಹೋದ. ತಾಯಿ ಯಶೋದೆ ಮತ್ತು ನಂದ ಮಹಾರಾಜರು ಅವನ ಬಾಲಲೀಲೆಗಳನ್ನು ಆನಂದದಿಂದ ಸವಿದರು. ಕುರುಕ್ಷೇತ್ರದಲ್ಲಿ ನಂದ ಮಹಾರಾಜರನ್ನು ತಾಯಿ ಯಶೋದೆಯನ್ನು ಕಂಡಾಗ ವಸುದೇವನೇ ಇದನ್ನು ಒಪ್ಪಿಕೊಂಡನು. ಕೃಷ್ಣ ಮತ್ತು ಬಲರಾಮರು ವಾಸ್ತವವಾಗಿ ತಾಯಿ ಯಶೋದೆ ಮತ್ತು ನಂದ ಮಹಾರಾಜರ ಮಕ್ಕಳು ಎಂದು ಒಪ್ಪಿಕೊಂಡರು. ದೇವಕಿ ಮತ್ತು ವಸುದೇವರು ಅಧಿಕೃತವಾಗಿ ಅವರ ತಂದೆ ತಾಯಿಯಾದರೂ ಅವರ ನಿಜವಾದ ತಂದೆ ತಾಯಿಯರು ನಂದ ಮತ್ತು ಯಶೋದೆಯರು. ಆದುದರಿಂದ ಶುಕಮುನಿಗಳು ಕೃಷ್ಣನನ್ನು ದೇವಕಿ ಜನ್ಮವಾದ ಎಂದು ಸಂಬೋಧಿಸಿದರು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾಗವೇಣಿ ಮಾತಾಜಿ. ಹರೇ ಕೃಷ್ಣ. ನಾಗವೇಣಿ ಮಾತಾಜಿ ಮ್ಯೂಟ್ ಅಲ್ಲಿ ಇದ್ದೀರಾ ಮಾತಾಜಿ ನೀವು? ಹರೇ ಕೃಷ್ಣ. ನಾಗವೇಣಿ ಮಾತಾಜಿ ಮ್ಯೂಟ್ ಅಲ್ಲಿ ಇದ್ದೀರಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ನಾಳೆ ವರ್ಣಿಸ್ತಾರೆ ಹಾ ಮಾತಾಜಿ. ಏನು ಕೆಲಸದಲ್ಲಿ ಇರೋವಾಗಿದೆ ಮಾತಾಜಿ, ಬ್ಯುಸಿ. ಮಾತಾಜಿ ಫೋನ್ ಹಾಕಿತ್ತು, ಮಾತಾಜಿ ಫೋನ್ ಬಂದಿತ್ತು ಮಾತಾಜಿಗೆ, ಅವಾಗ ನಾನ್ ಮ್ಯೂಟ್ ಮಾಡಿದ್ದೆ ಅವನ್ನ. ಅದೇ ಕೃಷ್ಣ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓಕೆ ಮಾತಾಜಿ ಓದಿಸ್ಬಿಡಿ. ಮುಂದೆ ಓದಿಸಿ ಮಾತಾಜಿ, ಓದಿಸು. ಮುಂದೆ ಓದಿಸಿ. ಹಾ ಮಾತಾಜಿ. ಮಾತಾಜಿ ನೀವೇ ಓದ್ತೀರಾ ಮಾತಾಜಿ? ಶಾಂತಿ ರೂಪಿಣಿ ಮಾತಾಜಿ ನಿನ್ನೆ ಓದ್ಲಿಲ್ಲ ನೀವು? ಓದ್ತೇನೆ. ಹೌದು, ಓಕೆ ಮಾತಾಜಿ. ಮತ್ತು ಯಶೋದೆಯರು ಇಲ್ಲಿಂದವ ಇಲ್ಲಿಂದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಲ್ಲಿ ತನಕ ಓದಿ ಆಯ್ತು ಮಾತಾಜಿ? ಎಲ್ಲಿ ತನಕ ಆಯ್ತು? ಸಂಬೋಧಿಸ್ತಾರೆ. ಆಯ್ತಲ್ಲ ಮಾತಾಜಿ. ಎಲ್ಲಿ ಫೋನ್ ಬಂತ? 775 ಪೇಜ್ ನಂಬರ್ ಅಲ್ಲಿ ಫಸ್ಟ್ ಸ್ವಲ್ಪ ಆಗಿದೆ ನೋಡಿ. ಹಾ, ಇನ್ನೊಂದು ನಾಳೆ ವಿವರಿಸೋಣ. ಅಲ್ಲ ಮಾತಾಜಿ, ಇನ್ನೊಂದು ಶಾಂತಿ ಓದಿ ಮಾತಾಜಿ. ಇದನ್ನು ಓದಿದನ್ನು ಕಂಪ್ಲೀಟ್ ಮಾಡೋಣ, ಆಗುದಿಲ್ಲ, ತುಂಬಾ ಉಂಟು. ಇದರ ನಂತರ ಶುಕಮುನಿಗಳು ಪ್ರಭುವನ್ನು ಯದುವರ ಎಂದರೆ ಯದುವಂಶದ ಸಭೆಯು ಗೌರವಿಸಿದವನು ಮತ್ತು ವಿವಿಧ ರಾಕ್ಷಸರನ್ನು ಕೊಂದವನು ಎಂದು ಪ್ರಶಂಸಿಸುತ್ತಾರೆ. ದೇವೋತ್ತಮ ಪರಮ ಪುರುಷನಾದ ಕೃಷ್ಣನು ತನ್ನ ವಿವಿಧ ಭೌತಿಕ ಶಕ್ತಿಗಳನ್ನು ಬಳಸಿ ಎಲ್ಲ ರಾಕ್ಷಸರನ್ನು ಕೊಲ್ಲಬಹುದಾಗಿತ್ತು. ಆದರೆ ಅವನಿಗೆ ಮುಕ್ತಿಯನ್ನು ಕೊಡುವ ಸಲುವಾಗಿ ತಾನೇ ಅವರನ್ನು ಕೊಲ್ಲಲು ಬಯಸಿದನು. ರಾಕ್ಷಸರನ್ನು ಕೊಲ್ಲಲು ಕೃಷ್ಣನೇ ಈ ಭೌತಿಕ ಜಗತ್ತಿಗೆ ಬರುವ ಅಗತ್ಯವಿರಲಿಲ್ಲ. ಅವನು ಪ್ರಯತ್ನಿಸದೆ ಸಂಕಲ್ಪ ಮಾತ್ರದಿಂದಲೇ ಸಹಸ್ರಾರು ರಾಕ್ಷಸರನ್ನು ಕೊಲ್ಲಬಹುದಾಗಿತ್ತು. ತನ್ನ ಪರಿಶುದ್ಧ ಭಕ್ತರಿಗಾಗಿ ತಾಯಿ ಯಶೋದೆ ಮತ್ತು ನಂದ ಮಹಾರಾಜರೊಂದಿಗೆ ಮಗುವಾಗಿ ಆಟವಾಡುವುದಕ್ಕಾಗಿ ಮತ್ತು ದ್ವಾರಕಾ ನಿವಾಸಿಗಳಿಗೆ ಸಂತೋಷವನ್ನು ಕೊಡುವುದಕ್ಕಾಗಿ ಅವನು ಇಳಿದು ಬಂದನು. ರಾಕ್ಷಸರನ್ನು ಕೊಂದ ಭಕ್ತರನ್ನು ರಕ್ಷಿಸಿ ಕೃಷ್ಣನು ದೈವ ಪ್ರೇಮ ಎನ್ನುವ ನಿಜವಾದ ಧಾರ್ಮಿಕ ತತ್ವವನ್ನು ಸ್ಥಾಪಿಸಿದನು. ದೈವ ಪ್ರೇಮದ ಧಾರ್ಮಿಕ ತತ್ವಗಳನ್ನು ಅನುಸರಿಸಿ ಸ್ಥಿರ ಚರ ಎನ್ನುವ ಜೀವಿಗಳು ಎಲ್ಲ ಭೌತಿಕ ಕಶ್ಮಲದಿಂದ ಮುಕ್ತರಾದರು ಮತ್ತು ಆಧ್ಯಾತ್ಮಿಕ ಜಗತ್ತಿಗೆ ಹೋದರು. ಸ್ಥಿರ ಎಂದರೆ ಚಲಿಸಲಾಗದ ಗಿಡಮರಗಳು, ಚರ ಎಂದರೆ ಚಲಿಸುವ ಪ್ರಾಣಿಗಳು, ಮುಖ್ಯವಾಗಿ ಹಸುಗಳು. ಕೃಷ್ಣನು ಈ ಜಗತ್ತಿನಲ್ಲಿದ್ದಾಗ ವೃಂದಾವನದಲ್ಲಿಯೂ ದ್ವಾರಕೆಯಲ್ಲಿಯೂ ಅವನನ್ನು ಕಂಡು ಸೇವಿಸಿದ ಎಲ್ಲ ಮರಗಳಿಗೂ, ಎಲ್ಲ ವಾನರರಿಗೂ ಮತ್ತು ಇತರ ಗಿಡಗಳಿಗೂ ಪ್ರಾಣಿಗಳಿಗೂ ಮುಕ್ತಿಯನ್ನು ಅನುಗ್ರಹಿಸಿದನು. ಗೋಪಿಯರಿಗೆ ಮತ್ತು ದ್ವಾರಕೆಯ ರಾಣಿಯರಿಗೆ ಸಂತೋಷವನ್ನು ಕೊಟ್ಟುದಕ್ಕಾಗಿ ಕೃಷ್ಣನನ್ನು ವಿಶೇಷವಾಗಿ ಸ್ತುತಿಸುತ್ತಾರೆ. ಶುಕಮುನಿಗಳು ಕೃಷ್ಣನ ಮನಮೋಹಕ ಮುಗುಳ್ನಗೆಯನ್ನು ಸ್ತುತಿಸುತ್ತಾರೆ. ಈ ಮುಗುಳ್ನಗೆಯಿಂದ ಅವನು ವೃಂದಾವನದ ಗೋಪಿಯರನ್ನು ಮಾತ್ರವಲ್ಲದೆ ದ್ವಾರಕೆಯಲ್ಲಿ ರಾಣಿಯರನ್ನು ಸಂಮೋಹನಗೊಳಿಸಿದನು. ಈ ಸಂದರ್ಭದಲ್ಲಿ ವಾಸ್ತವವಾಗಿ ಬಳಸಿರುವ ಮತ್ತು ವರ್ಧಯನ್ ಕಾಮದೇವಂ ಎಂಬುದು ವೃಂದಾವನದಲ್ಲಿ ಹಲವು ಮಂದಿ ಗೋಪಿಯರ ಪ್ರಣಯ ಗೆಳೆಯನಾಗಿ ಮತ್ತು ದ್ವಾರಕೆಯಲ್ಲಿ ಬಹುಸಂಖ್ಯೆಯ ರಾಣಿಯರ ಪ್ರತಿಯಾಗಿ ತನ್ನೊಡನೆ ಸುಖಿಸಬೇಕೆಂಬ ಅವರ ಕಾಮ ಬಯಕೆಯನ್ನು ಹೆಚ್ಚು ಮಾಡಿದನು.
ದೇವ ಸಾಕ್ಷಾತ್ಕಾರ ಅಥವಾ ಆತ್ಮ ಸಾಕ್ಷಾತ್ಕಾರಕ್ಕೆ ಮನುಷ್ಯನು ಸಹಸ್ರ ವರ್ಷಗಳ ಕಾಲ ವೈರಾಗ್ಯವನ್ನು ತಪಸ್ಸನ್ನು ಆಚರಿಸಬೇಕು. ಅನಂತರ ದೇವರನ್ನು ಸಾಕ್ಷಾತ್ಕರಿಸಿಕೊಳ್ಳುವುದು ಅವನಿಗೆ ಸಾಧ್ಯವಾಗಬಹುದು. ಆದರೆ ಗೋಪಿಯರು ಮತ್ತು ದ್ವಾರಕೆಯ ರಾಣಿಯರು ಅವನಲ್ಲಿ ತಮ್ಮ ಪ್ರಿಯನಾಗಿ ಅಥವಾ ಪತಿಯಾಗಿ ಕಾಮವನ್ನು ಹೆಚ್ಚಿಸಿಕೊಂಡ ಮಾತ್ರದಿಂದಲೇ ಅತ್ಯುನ್ನತ ಮುಕ್ತಿಯನ್ನು ಪಡೆದರು. ಹರೇ ಕೃಷ್ಣ ಮಾತಾಜಿ, ಹರೇ ಧನ್ಯವಾದಗಳು. ಕೃಷ್ಣ. ಹರೇ ಕೃಷ್ಣ. ಆಯ್ತಲ್ಲ ಮಾತಾಜಿ, ಟೈಮ್ಸ್ ಆಯ್ತಲ್ಲ. ಟೈಮ್ ಆಯ್ತು ಓಕೆ, ಮಾತಾಜಿ. ಇದು ನಾಳೆ ವಿವರಿಸೋಣ ಮತ್ತೆ ಜಷ್ಟೊತ್ತಿಗೆ ನಾಳೆಗೆ ಇದು ಮುಗೀತದ ಅಂತ ಮತ್ತೆ ಪರಿಶಿಷ್ಟ. ಓಕೆ ಮಾತಾಜಿ. ಹರೇ ಕೃಷ್ಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೃಂದ ಕಿ ಜೈ. ರಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಇಲ್ಲಿ ತಿಳಿದಿರುವ ಎಲ್ಲಾ ಭಕ್ತರಿಗೂ ಕೂಡ ಒಳ್ಳೇದಾಗ್ಲಿ ಈ ದಿವಸ ಅಂತ ಹೇಳ್ತಾ ಇನ್ನೇನು ತರಗತಿಯನ್ನು ಮುಗಿಸೋಣ. ಏನ್ ಮಾತಾಜಿ? ಅಟೆಂಡೆನ್ಸ್ ಹಾಕಿ ಮಾತಾಜಿ, ಅಟೆಂಡೆನ್ಸ್ ಇಲ್ಲ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ. ಧನ್ಯವಾದಗಳು. ನಾಳೆಗೆ ಲಾಸ್ಟ್ ಆಗ್ತದಾ ಅಂತ ಹೇಳಿ ನಮ್ಮದು ಅಲ್ಲವಾ? ಹೌದು ಮಾತಾಜಿ. ನೋಡೋಣ. ಹಾ ಮಾತಾಜಿ, ನಾಳೆ ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ, ಹರೇ ಕೃಷ್ಣ. ಆಮೇಲೆ ಬೇರೆ ಏನ್ ಮಾಡ್ತೀರಾ ಮಾತಾಜಿ? ಬೇರೆ ಒಂದು ಸ್ವಲ್ಪ ನಮ್ಗೆ ಪ್ರಭುಜಿಗಳೆಲ್ಲ ಬರ್ಬೇಕು, ಆಮೇಲೆ ಡಿಸ್ಕಸ್ ಮಾಡಿ ಏನಂತೇಳಿ ಆಗ್ತೇನೆ. ಆಯ್ತು ಮಾತಾಜಿ, ಆಯ್ತು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಏನ್ ಮಾತಾಜಿ? ಯಾರೋ ಏನು ಹೇಳಿದ್ರು? ಹರೇ ಕೃಷ್ಣ ಅಂತ ಹೇಳ್ತಾರೆ ಮಾತಾಜಿ. ಅಷ್ಟೇ. ಓಕೆ, ಹರೇ ಕೃಷ್ಣ. ಬೇಕಾ ಇನ್ನೊಂದು ಕ್ಲಾಸ್ ಬೇಕಾ? ರೂಢಿ ಆಯ್ತಲ್ಲ ಈ ಟೈಮಿಗೆ ಎಲ್ಲ ಬಂದು ರೂಢಿ ಆಗಿದೆಯಲ್ಲ ಸೇರಿ ಮಾತಾಜಿ, ಬಿಡೋದಕ್ಕಾಗಲ್ಲ. ನೋಡೋಣ ಬೇಕು ಬೇಕು ಮಾತಾಜಿ. ನೋಡೋಣ ಸ್ವಲ್ಪ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಟೈಮ್ ಟೈಮ್ ಇದೆ, ಟೈಮ್ ಇದೆ, ಇದೇ ಟೈಮ್ ಕೊಡ್ತಾರೆ. ಆದ್ರೆ ಯಾವುದು ಅಂತೇಳಿ ಪ್ರಭುಜಿಯವರ ಹತ್ರ ಕೇಳಿ ಮತ್ತೆ ಹೇಳ್ತೀನಿ. ಆಯ್ತು ಮಾತಾಜಿ, ಧನ್ಯವಾದಗಳು. ಯಾವ್ದಕ್ಕೂ ಪ್ರಭುಜಿಯವರು ಬರ್ಲಿ. ಆಯ್ತು ಮಾತಾಜಿ. ಈಗ ಶ್ರೀರಂಗಮಲ್ಲಿ ಇದ್ದಾರೆ. ಇದು ಶ್ರೀರಂಗಂಗೆ ಇವತ್ತು ಸಂಜೆ ಪುನಃ ಹೋಗ್ಲಿಕ್ಕಿದ್ದೆ, ಕಾಣ್ಬೇಕು ಅವರಿಗೆ. ನಿನ್ನೆ ಅಲ್ಲಿ ಇದ್ರು, ಯಾರು ಗೊತ್ತಾ? ರಾಮೇಶ್ವರಂ ಅಲ್ಲಿ ಇದ್ರು. ಇವತ್ತು ಪುನಃ ಅಲ್ಲಿಗೆ ಹೋಗಿ ಮತ್ತೆ ಬರ್ತಾರೆ, ಕಾಣ್ಬೇಕು. ಇವತ್ತಿಂದು ಟಿಕೆಟ್ ಇರ್ಬೇಕು ಅವ್ರಿಗೆ ಬರುದು. ಮತ್ತೆ ಏನೋ ಎಕ್ಸ್ಟೆಂಡ್ ಮಾಡಿದ್ರ ಏನಂತ ಗೊತ್ತಿಲ್ಲ. ಅಲ್ಲಿದೆಲ್ಲ ವ್ಯವಸ್ಥೆ ಆಗ್ಬೇಕಲ್ಲ ನಾಳ್ದಿಗೆ. ಧನ್ಯವಾದಗಳು ಮಾತಾಜಿ. ನಾಳೆ ಬರ್ಲಿಕ್ಕೂ ಸಾಕು. ಒಂದ್ ವೇಳೆ ಎಲ್ಲ ಕೆಲ್ಸ ಆದ್ರೆ ನಾಳೆ ಬರ್ತಾರೆ, ಇಲ್ಲದಿದ್ರೆ ನಾಳೆ. ತುಂಬಾ ಸಮಯ ಆಯ್ತಲ್ಲ ಅವರ ಮುಖ ಬಂದು ನೋಡಿದ್ದು, ಮತ್ತೆ ಪುನಃ ಹೋದ್ರು. 4-5 ದಿವಸ ಆಗೋಯ್ತು. ಹೌದು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ.